राम 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 हरे 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 कृष्ण 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 हरे हरे राम 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 हरे हरे कृष्ण 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 हरे हरे राम 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 हरे हरे कृष्ण कृष्ण हरे राम 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 हरे हरे कृष्ण राम राम हरे यस कृष्ण चैतन्य ओके गॉट इट यस हरे कृष्ण ಎಲ್ಲರಿಗೂ ಸ್ವಾಗತ ಅಧ್ಯಾಯ ತುಂಬಾ ಮೆಲ್ಲಗೆ ಕೇಳಿಸ್ತಾ ಇಲ್ವಾ ಮೆಲ್ಲಗೆ ಕೇಳಿಸ್ತಾ ಉಂಟಂತೆ ಎಸ್ ಹರೇ ಕೃಷ್ಣ ಒಂದು ನಿಮಿಷ ಎಸ್ ಹರೇ ಕೃಷ್ಣ ಕೇಳಿಸ್ತಾ ಉಂಟಾ ಕೇಳಿಸ್ತಿದೆ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಎಸ್ ಕೇಳಿಸ್ತಾ ಉಂಟಂತೆ ಓಕೆ ಎಸ್ ಓಕೆ ಈಗ ಸ್ಕ್ರೀನ್ ಶೇರ್ ಎಸ್ ಹರೇ ಕೃಷ್ಣ ಅಧ್ಯಾಯ 9ಕ್ಕೆ ಸ್ವಾಗತ ಸುಸ್ವಾಗತ ಎಸ್ ಹರೇ ಕೃಷ್ಣ ತುಂಬಾ ಮುಖ್ಯವಾದ ಅಧ್ಯಾಯ ಈ ಅಧ್ಯಾಯದಲ್ಲಿ ಲಾಸ್ಟ್ ಇದು ಅಂದ್ರೆ 26ರಿಂದ 34 ತುಂಬಾ ಅಂದ್ರೆ ಅತಿ ಮುಖ್ಯ ತುಂಬಾ ಅಂದ್ರೆ ತುಂಬಾ ಮುಖ್ಯ ಹಾಗಾಗಿ ತುಂಬಾ ಮುಖ್ಯವಾದ ಅಧ್ಯಾಯ ಇದು ರಾಜ ವಿದ್ಯಾ ರಾಜಗುಹ್ಯ ಯೋಗ ಎಸ್ ಹರೇ ಕೃಷ್ಣ ರಾಜವಿದ್ಯೆ ರಾಜಗುಹ್ಯ ಯೋಗ ಪರಮಗುಹ್ಯ ಜ್ಞಾನ ನೋಡಿ ಈಗ ಹೇಗಂದ್ರೆ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಕಾನ್ಫಿಡೆನ್ಷಿಯಲ್ ಅಂದ್ರೆ ನಿಮ್ಮ ಬಂಗಾರದ ವಿಷಯ ನಿಮ್ಮ ಹಣದ ವಿಷಯ ಎಲ್ಲ ಹತ್ರ ಹೇಳುವುದಿಲ್ಲ ನೀವು ಯಾರ ಹತ್ರ ಹೇಳ್ತೀರಿ ಅಂದ್ರೆ ಗಂಡ ಹೆಂಡತಿ ಹತ್ರ ಹೆಂಡತಿ ಗಂಡನ ಹತ್ರ ತಂದೆ ಮಕ್ಕಳ ಹತ್ರ ಈ ರೀತಿ ಹಾಗಾಗಿ ಕೃಷ್ಣ ಕೂಡ ಗುಹ್ಯ ಅಂದ್ರೆ ಕಾನ್ಫಿಡೆನ್ಷಿಯಲ್ ಈ ಕಾನ್ಫಿಡೆನ್ಷಿಯಲ್ ವಿಷಯವನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಎಸ್ ಓಕೆ ಎಸ್ ಹರೇ ಕೃಷ್ಣ ದೇವೋತ್ತಮ ಪರಮೇಶ್ವರನು ಹೀಗೆ ಹೇಳಿದನು ಪ್ರಿಯ ಅರ್ಜುನ ನಿನಗೆ ನನ್ನ ವಿಷಯದ ಎಂದು ಅಸೂಯೆ ಇಲ್ಲವಾದ್ರಿಂದ ನಿನಗೆ ಈ ಗುಹ್ಯತಮ ಜ್ಞಾನ ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ ಇದನ್ನು ತಿಳಿದು ನೀನು ಐಕ ಬದುಕಿನ ಸಂಕಟದಿಂದ ಪಾರಾಗುತ್ತೆ ನೋಡಿ ಈಗ ಕುರುಕ್ಷೇತ್ರ ಯುದ್ಧ ಆದದ್ದು ಧೃತರಾಷ್ಟ್ರನ ಅಸೂಯೆ ಹಾಗಾಗಿ ನಾವು ಅಸೂಯೆಯಿಂದ ಹೊರಗೆ ಬರಬೇಕು ಎನ್ವಿಎಸ್ ಅಸೂಯೆಯಿಂದ ಎನ್ವಿಎಸ್ ತುಂಬಾ ಡೇಂಜರ್ ಪ್ರಭುಪಾದ ಹೇಳ್ತಾರೆ ಈಗ ನೋಡಿ ಹಾವು ಎಲ್ಲರಿಗೂ ಗೊತ್ತಿರ್ಬೋದು ಹಾವು ಕಚ್ಚುವಂಥದ್ದು ಯಾಕೆ ಅನ್ನೆಸೆಸರಿ ಬಿಕಾಸ್ ಆಫ್ ಎನ್ವಿಎಸ್ ಅನ್ನೆಸರಿ ಕಚ್ಚುವಂಥದ್ದು ಅಸೂಯೆ ಹಾಗಾಗಿ ನಾವು ಕೂಡ ಹಾಗೆ ಪ್ರಭುಪಾದ ಹೇಳ್ತಾರೆ ಅಸೂಯೆ ಇರಬಾರ್ದು ಈಗ ನೋಡಿ ಇಡೀ ಕುರುಕ್ಷೇತ್ರ ಯುದ್ಧ ಆದದ್ದು ಧೃತರಾಷ್ಟ್ರನ ಅಸೂಯೆ ಯಾರ ಮೇಲೆ ಪಾಂಡವರ ಮೇಲೆ ಅವರು ಕೂಡ ಅವನ ತಮ್ಮನ ಮಕ್ಕಳು ಪಾಂಡು ಅವನ ತಮ್ಮ ಆಕ್ಚುಲಿ ಅವರು ಕೂಡ ಕೌರವರು ಆದ್ರೆ ಈಗ ಪಾಂಡವರು ಮಾಡಿದ್ರು ಬೇರೆ ಬೇರೆ ಮಾಡಿದ್ರು ಹಾಗಾಗಿ ಇಡೀ ಆ ಅಸೂಯೆಂದು ನೋಡಿ ಎಂತೆಲ್ಲ ಆಯ್ತು ಅವನ 100 ಮಕ್ಕಳು ಸತ್ರು ಇಡೀ ಒಬ್ಬ ಕುರುಕ್ಷೇತ್ರ ಎಷ್ಟೋ ಇದು ಸತ್ರು ಹಾಗಾಗಿ ನಾವು ಕೂಡ ಈ ಅಸೂಯೆಂದು ನಾವು ಹೊರಗೆ ಬರಬೇಕು ಇನ್ವೆಸ್ಟ್ನೆಸ್ ಪ್ರಭುಪಾದ ಹೇಳ್ತಾರೆ ಹಾವನ್ನು ಆಡಿಸ್ತಾನಲ್ಲ ಅವೆಂತ ಮಾಡ್ತಾನೆ ಅದರ ವಿಷವನ್ನು ತೆಗಿತಾನೆ ಮತ್ತೆ ಅದು ಕಂಟ್ರೋಲ್ಗೆ ಬರ್ತದೆ ಆದರೆ ಮನುಷ್ಯನದು ಆಗಿಲ್ಲ ಅಂತ ಪ್ರಭುಪಾದ ಹೇಳ್ತಾರೆ ಹಾವನ್ನು ಕಂಟ್ರೋಲ್ ಮಾಡ್ಬೋದು ಮನುಷ್ಯನ ಈ ಅಸೂಯೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಒಬ್ಬ ಅಸೂಯೆ ಅಂದ್ರೆ ನಮ್ಗೆ ಅದು ಎಂತ ಹೇಳುವಂಥದ್ದು ನೆತ್ತಿಯಲ್ಲಿ ಉಂಟಂತ ಹೇಳ್ತಾರೆ ನೆತ್ತಿಯಲ್ಲಿ ಎನಿ ಮೂಮೆಂಟ್ ಅದು ಹೊರಗೆ ಬರ್ತದೆ ಆ ಕೃಷ್ಣ ಅಂತ ಹೇಳುವಂಥದ್ದು ದೇವೋತ್ತಮ ಪರಮೇಶ್ವರನು ಹೀಗೆ ಹೇಳಿದನು ಪ್ರಿಯ ಅರ್ಜುನ್ ನಿನಗೆ ನನ್ನ ವಿಷಯದಲ್ಲಿ ಎಂದು ಅಸೂಯೆ ಇಲ್ಲ ಈಗ ನೋಡಿ 4 ರೀತಿಯ ಜನರು ನಾವು ಮೊನ್ನೆ 7ನೇ ಅಧ್ಯಾಯದಲ್ಲಿ ಹೇಳಿದ್ದೇವೆ ಯಾರೆಲ್ಲ ನಮಾಂ ದುಷ್ಟಿದ್ರ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾ ಅಪರದ ಜ್ಞಾನ ಆಸುರಿಮಾವು ಆಶ್ರಿತ
ಈ 4 ಜನ ಕೂಡ ಯಾಕೆ ಕೃಷ್ಣನಿಗೆ ಶರಣ ಆಗುದಿಲ್ಲ? ಫಸ್ಟಿಗೆ ಮೂಢ ಅಂದ್ರೆ ಮೂರ್ಖರು, ಕತ್ತೆದರ ಕೆಲಸ ಮಾಡುವವರು, ಅವರು ನಾವು ಬಿಜಿ ಅಂತ ಹೇಳ್ತಾರೆ. ಮತ್ತೆ ನರಾಧಾಮ ಅಂದ್ರೆ ಲೋಯೆಸ್ಟ್ ಆಫ್ ಮ್ಯಾನ್ ಕೈಂಡ್. ಪ್ರಭುಪಾದ ಹೇಳ್ತಾರೆ ಈ ಚಂಡಾಳರ್ ಅಂತ ಹೇಳ್ಬೋದು, ನಾಯಿ ಮಾಂಸ ತಿನ್ನುವವರು. ಇಲ್ಲಾಂದ್ರೆ ಕೆಲವೊಮ್ಮೆ ಪ್ರಭುಪಾದ ಹೇಳ್ತಾರೆ 3 ಹೊತ್ತು ಮಾಂಸಾಹಾರಿ ತಿನ್ನುವವರು ನರಾಧಮರ ಅಂತ ಪ್ರಭುಪಾದ ಹೇಳ್ತಾರೆ. ಮತ್ತೆ ಮಾಯಾ ಅಪರಿತ ಜ್ಞಾನ, ನಾಸ್ತಿಕರು, ಮಾಯು ಅವರ ಜ್ಞಾನವನ್ನು ಅಪರಿಸಿ. ಮತ್ತೆ ಆಸುರಿ ಭಾವ, ರಾಕ್ಷಸ ಸ್ವಭಾವದವರು. ಈಗ ರಾಕ್ಷಸ ಸ್ವಭಾವದವರು ಜಾಸ್ತಿ ಇದ್ದಾರೆ. ಹಾಗೆ ಇವರಿಗೆಲ್ಲರಿಗೂ ಕೃಷ್ಣನ ಮೇಲೆ ಅಸೂಯೆ. ಈಗ ಹೇಗಂದ್ರೆ ನೋಡಿ, ತುಂಬಾ ಮಂದಿ, ಮೊನ್ನೆ ಕೂಡ ಒಬ್ರು ಹೇಳಿದ್ರು, ನೀವು ಯಾಕೆ ಈ ದೇವಸ್ಥಾನ ಎಲ್ಲ ಕಟ್ಟುದು? ಈಗ ನನಗೆ ಅಂದ್ರೆ ಮೊನ್ನೆ ಒಂದು ಮೆಸೇಜ್ ಆಗಿದೆ, ನಮ್ಮ ದೇವಸ್ಥಾನ ಈಗ ಸ್ಟಾರ್ಟ್ ಆಗ್ತದೆ, ಯಾಕೆ ಕಟ್ಟುವಂಥದ್ದು? ನೀವು ಸಿಂಪಲ್, ನೀವು ಯಾಕೆ ಈಗಷ್ಟು ಗ್ರ್ಯಾಂಡ್ ಮಾಡುವಂಥದ್ದು? ಯಾಕೆ? ನೋಡಿ, ಅವರ ಮಗಳ ಮದುವೆ, ಮಗನ ಮದುವೆ, ಅವರ ಮನೆಯದು ಇದು ಅದೆಲ್ಲ ಗ್ರ್ಯಾಂಡ್ ಮಾಡ್ತಾರೆ. ದೇವರಿಗೆ ಇದು ಮಾಡುವಾಗ ಯಾಕೆಂದ್ರೆ ಅಸೂಯೆ, ಎಲ್ಲರಿಗೂ ಅಸೂಯೆ. ಹಾಗಾಗಿ ಕೃಷ್ಣ ಎಂತ ಪ್ರಿಯ ಅರ್ಜುನ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲ, ಅರ್ಜುನಿಗೆ ಅಸೂಯೆ ಇಲ್ಲ. ಹಾಗಾಗಿ ನಾವು ಅರ್ಜುನನಾಗಿ ಆಗ್ಬೇಕು. ನೋಡಿ, ಯಾವಾಗ್ಲೂ ನಾವು ಇನ್ನೊಬ್ಬರ ನೋಡಿ ಕಲಿಬೇಕು. ಯಾರನ್ನು ನೋಡಿ ಕಲಿಯುವಂಥದ್ದು? ಒಳ್ಳೆಯವರನ್ನು ನೋಡಿ ಕಲಿಬೇಕು. ಒಳ್ಳೆಯವರು ಅಂದ್ರೆ ಯಾರು? ಈಗ ಫಸ್ಟ್ ಆಫ್ ಆಲ್ ನಮಗೆ ಒಳ್ಳೆಯವರು ಯಾರಂತ ಗೊತ್ತಿಲ್ಲ. ನಾವೆಂತ ಹೇಳಿದ್ರೆ ಅವ ಒಳ್ಳೆ ಇದ್ದಾನೆ, ಒಳ್ಳೆ ಇಲ್ಲ. ಒಳ್ಳೆಯವ ಅಂದ್ರೆ ಅವ ಕೃಷ್ಣನ ಭಕ್ತನಾಗಿರ್ಬೇಕು. ಪ್ರಭುದ ಒಳ್ಳೆಯವ ಅಂದ್ರೆ ಇದೆ, ಬೇರೆ ಯಾವ್ದು ಡೆಫಿನೇಷನ್ ಇಲ್ಲ. ಕೆಲವೊಮ್ಮೆ ಹೇಳ್ತಾರೆ ಒಳ್ಳೆ ಜನ ಕೃಷ್ಣನ ಭಕ್ತ ಅಲ್ಲದಿದ್ರೆ ಯಾವ್ದು ಒಳ್ಳೇದು ಬರುವುದಿಲ್ಲ ಅಂತ ಪ್ರಭುದ ಹೇಳ್ತಾರೆ. ಈಗ ಬ್ರಹ್ಮನಲ್ಲಿ 50 ಗುಣಗಳು ಉಂಟು, ಅವು ಜೀವತತ್ವ. ಶಿವನ ಹತ್ರ 55 ಗುಣಗಳು, ಮತ್ತೆ ಎಲ್ಲ ವಿಷ್ಣು ತತ್ವ 60 ಗುಣಗಳು, ಕೃಷ್ಣ ಹತ್ರ 64 ಗುಣ. ಪ್ರಭುದ ಹೇಳ್ತಾರೆ ಯಾವಾಗ ಅವ ಭಕ್ತನಾಗ್ತಾನೆ ಹಾಗೆ ಈ ಎಲ್ಲ 50 ಗುಣಗಳು ಬರ್ತಾನೆ ಅಂತ. ತಿತಿಕ್ಷವ, ಕಾರುಣಿಕ, ಸಾಧುಭೂಷಣ. ಇದು ಸಾಧುಭೂಷಣ ಅಂದ್ರೆ ಅವನ ಆರ್ನಮೆಂಟ್ಸ್. ಯಾವುದು? ಈ ಗುಣಗಳು ಆರ್ನಮೆಂಟ್ಸ್ ಅವನು. ಹಾಗೆ ಎಲ್ಲ ಗುಣಗಳು ಬರ್ತದೆ. ಹಾಗಾಗಿ ಕೆಲವರು ಹೇಳುವಂಥದ್ದು ಅವು ಒಳ್ಳೆವ. ಫಸ್ಟ್ ನಾವು ನೋಡ್ಬೇಕು ಅವ ಭಕ್ತನ, ಕೃಷ್ಣನ ಭಕ್ತ. ಕೆಲವರು ಹೇಳ್ತಾರೆ ನಾವು ಕೂಡ ಭಕ್ತ ಅಂದ್ರೆ ಹೇಗಂದ್ರೆ ಅವನ ಶರಣಾಗತಿ ಹೇಗುಂಟು. ಈಗ ಭಕ್ತ ಹೇಳ್ತಾರೆ ಹೆಚ್ಚಿನವರು, ನಾನು ಕೂಡ ಭಕ್ತ, ನೀನು ಕೂಡ ಭಕ್ತ ಅಂತ. ಭಕ್ತ ಅಂದ್ರೆ ಭಕ್ತನಿಗೆ ಆ ಒಂದು ಎಂತ ಹೇಳುವಂತದ್ದು ಈ 6 ವಿಷಯದಲ್ಲಿ ನಾವು ನೋಡ್ಬೋದು. ಯಾವುದೆಲ್ಲ? ಅನುಕೂಲಸ್ಯ ಸಂಕಲ್ಪ, ಪ್ರತಿಕೂಲಸ್ಯ ವರ್ಜನಂ, ರಕ್ಷಿಯತೆ ವಿಶ್ವಾಸೋ, ಗೋಪ್ತೃತಿ ವರ್ಣ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯ ಸದ್ವಿರ ಶರಣಾಗತ. ಈ 6 ವಿಷಯದಲ್ಲಿ ಅಂದ್ರೆ ಕೃಷ್ಣ ಒಂದು ಹೇಳ್ತಾನೆ ಭಗವತಲ್ಲಿ, ಅದನ್ನವ ಅವನಿಗೆ ಇಷ್ಟ ಇಲ್ಲದು ಕೂಡ ಮಾಡ್ಬೇಕು. ಕೆಲವರು ಎಂತಂದ್ರೆ ನಾನು ಕೂಡ ಭಕ್ತ, ಅವನಿಗೆ ಬೇಕಾದೇ ಮಾಡುವಂತ ಇಲ್ಲ, ಇದು ಭಕ್ತ ಅಲ್ಲ. ಮತ್ತೆ ಕೃಷ್ಣ ಯಾವುದೆಲ್ಲ ಹೇಳ್ತಾನೆ ಮಾಡಬಾರ್ದು ಅದು ಮಾಡಬಾರ್ದು. ಅನುಕೂಲಸ್ಯ ಮತ್ತೆ ಪ್ರತಿಕೂಲಸ್ಯ. ಮತ್ತೆ ರಕ್ಷಿಸಿಯತೆ ಅಂದ್ರೆ ಕೃಷ್ಣನ ರಕ್ಷಣೆ ಮಾಡ್ತಾನೆ, ಯಾವ ಕಂಡೀಷನ್ ಕೂಡ ರಕ್ಷಣೆ ಮಾಡ್ತಾನೆ, ಈ ವಿಶ್ವಾಸ ಇರ್ಬೇಕು. ಮತ್ತೆ ಕೃಷ್ಣನನ್ನು ನಾವು ನಮ್ಮ ಗಾರ್ಡಿಯನ್, ಇಲ್ಲ ನಮ್ದು ಮಾಸ್ಟರ್, ಇಲ್ಲ ನಮ್ದು ಗಂಡ, ಇಲ್ಲ ನಮ್ಮ ಮಗ, ಇದು ನಾವು ಡಿಸೈಡ್ ಮಾಡ್ಬೇಕು. ಅಂದ್ರೆ ಆ ರಿಲೇಷನ್ ಆಗ್ಬೇಕು. ನಾವು ಕೆಲವೊಮ್ಮೆ ಹೇಳ್ತೇವೆ, ಒಬ್ರು ಹೇಳಿದ್ರು ನನ್ಗೆ ಎಂತ ಅಂದ್ರೆ ಪ್ರಾಯದ, ನಾನು ಹೇಳಿದೆ ಸರ್ ಕೃಷ್ಣ ಭಜಿ ತಗೊಳ್ಳಿ ಅಂತ. ಇಲ್ಲಪ್ಪ, ಪ್ರಾಯದ ಮೇಲೆ ನನ್ನ ಮಗ ಇದ್ದಾನೆ, ನಿಮಗಿಂತ ನಿಮ್ಮ ಮಗ ಬೇಗ ಸಾಯ್ಬೋದು. ಈಗ ಆ ಜನ ಹೇಳಿದ್ರು ಮಾತೆಂತ ಅಂದ್ರೆ, ನಾನು ಪ್ರಾಯದ ಮೇಲೆ ನನ್ನ ಮಗ ಇದ್ದಾನೆ. ಈಗ ನೋಡಿ, ಮೊನ್ನೆ ಎಲ್ಲ ಕೊರೋನಾದಲ್ಲಿ ಇಲ್ಲೆಲ್ಲ 25-30 ವರ್ಷದವರೆಲ್ಲ ಸತ್ತಿದ್ದಾರೆ. ಜನರು ಅಂತಂದ್ರೆ ಮಗ ಇದ್ದಾನೆ ನಾನು ಪ್ರಾಯದ ಮೇಲೆ. ಇಲ್ಲಪ್ಪ, ಕೃಷ್ಣ ಮಾತ್ರ ಇರುವಂತದ್ದು. ಪ್ರಭು ಹೇಳ್ತಾರೆ ತಂದೆಗಿಂತ ಮಗ ಬೇಗ ತೀರಿ ಹೋದ್ರೆ ಅದು ಒಳ್ಳೇದಲ್ಲ, ಇಟ್ಸ್ ನಾಟ್ ಎ ಗುಡ್ ಸೈನ್. ಆದ್ರೆ ಈಗ ಆಗ್ತಾ ಉಂಟು. ಯಾಕೆಂದ್ರೆ ಕಲಿಯುಗ ಅಂದ್ರೆ ಹೀಗೆ, ಕಲಿಯುಗದಲ್ಲಿ ಗುಡ್ ಸೈನ್ ಇಲ್ಲ, ಎಲ್ಲ ಬ್ಯಾಡ್ ಸೈನ್. ಹಾಗೆ ಜನರು ಹೇಳುವಂಥದ್ದು ಅವರಿದ್ದಾರೆ, ಇವ ಇದ್ದಾನೆ. ಒಬ್ಬರು ಹೇಳಿದ್ರು ನನಗೆ ನನ್ನ ಹೆಂಡತಿ ಇದ್ದಾಳೆ, ಹೆಂಡತಿಗೆ ಕ್ಯಾನ್ಸರ್ ಬಂದು ತೀರಿಯೋದು. ಹಾಗೆ ನಾವು ಈ ರೀತಿ ಅವರಿದ್ದಾರೆ ಇವರಿದ್ದಾರೆ ಯಾರು ಇಲ್ಲ. ನಮ್ಮ ಗಾರ್ಡಿಯನ್ ಮತ್ತೆ ನಮ್ಮ ಮಾಸ್ಟರ್ ಕೃಷ್ಣ. ಎಲ್ಲಾ ಟೈಮ್ಗೆ ಅವ ಇದ್ದಾನೆ, ಎಲ್ಲ ಟೈಮ್ಗೆ. ಈಗ ಹೇಗಂದ್ರೆ ನಾವು ಸಪೋಸ್ ಈಗ ಎಲ್ಲಿಯಾದ್ರೂ ಹೋಗ್ತೇವೆ, ನಾವು ಬೇರೆ ಯಾವ್ದು ಬೇಡ, ನಾವೀಗ ಸಪೋಸ್ ಮಾರ್ಕೆಟಿಗೆ ಅಂತ ಹೋಗ್ತೇವೆ.
ಮಾರ್ಕೆಟಿಗೆ ಹೋಗುವಾಗ ನಾವು ಒಬ್ಬರೇ ಹೋಗುವಂಥದ್ದು, ಹೆಂಡತಿ ಕೂಡ ಬರೋದಿಲ್ಲ, ಮಗು ಕೂಡ ಬರೋದಿಲ್ಲ. ಅಲ್ಲಿ ಸಡನ್ ನಮ್ದು ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆಗುವಾಗ ಈಗ ಗಾಡಿ ಬರ್ತಾ ಉಂಟು, ನಾವು ಅಡಿಗೆ ಬಿದ್ದು ಸತ್ತೇವೆ. ಆಗ ಯಾರಿದ್ದಾರೆ? ಯಾರು ಇಲ್ಲ. ಹೆಂಡತಿ ಕೂಡ ಬರ್ಲಿಕ್ಕೆ ಆಗುದಿಲ್ಲ. ಇದು ನಾವು ನೋಡಿ ಎಂತಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ನಾವೆಂತಂದ್ರೆ ಒಟ್ಟಿಗೆ ಬ್ಲೈಂಡ್ ಆಗಿ ಅವರಿದ್ದಾರೆ ಇವರಿದ್ದಲ್ಲ. ಆದ್ರೆ ಅದೇ ಕೃಷ್ಣನ ನಾವು ಇದು ಮಾಡಿದ್ರೆ ಕೃಷ್ಣ ಇಮಿಡಿಯೇಟ್ ಪರಮಾತ್ಮನಾಗಿ ಒಳಗಿದ್ದಾನೆ, ರೆಸಿಪ್ರೋಕೇಟ್ ಮಾಡ್ತಾನೆ, ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ಫಸ್ಟ್ ನಮ್ಮ ಕಂಪ್ಯಾನಿಯನ್ ಯಾರಾದ್ರೆ ಪರಮಾತ್ಮ. ಅವು ಯಾವಾಗಲೂ ನಮ್ಮೊಟ್ಟಿಗಿದ್ದಾನೆ. ಈಗ ಅದು ಬಿಡಿ, ಈಗ ಒಬ್ಬರು ಮೊನ್ನೆ ಲಾಸ್ಟ್ ಟೈಮ್ ಒಂದು ಬಾತ್ರೂಮಿಗೆ ಹೋದ್ರು. ಅಲ್ಲಿ ಅವರು ಎಂತ ಆಯ್ತಂದ್ರೆ ಬಿದ್ರು, ಸತ್ತೋದ್ರು. ಅಂದ್ರೆ ಜಾರಿ ಬಿದ್ದು ತಲೆಗೆ. ಹಾಗಾಗಿ ಬಾತ್ರೂಮಲ್ಲಿ ಹೋಗೋ ಕೂಡ ನಮಗೆ ಕೊಂಡೋಗ್ಲಿಕ್ಕೆ ಆಗ್ತದ? ಮಗ ಆದ್ರೆ ಮಗ ಮತ್ತೆ ಹೆಂಡತಿ ಆಗುದಿಲ್ಲ. ಆದ್ರೆ ಪರಮಾತ್ಮ ಇರ್ತಾನೆ ಒಳಗೆ. ಹಾಗಾಗಿ ಪರಮಾತ್ಮನ ನಾವು ನಮ್ಮ ಗಾಡಿಯನ್ ಇಲ್ಲದೆ ನಮ್ಮ ಮಾಸ್ಟರ್ ಮಾಡ್ಬೇಕು. ಮತ್ತೆ ಎಂತ, ಮತ್ತೆ ಲಾಸ್ಟಿಗೆ 2 ವಿಷಯ ಉಂಟು. ಒಂದು ಫುಲ್ ಸರೆಂಡರ್. ಕೆಲವರು ಅಂದ್ರೆ ನಾನು ಕೂಡ ಶರಣಾಗತಿ ಅದು ಫುಲ್ ಸರೆಂಡರ್ ಅಲ್ಲ. ಫುಲ್ ಸರೆಂಡರ್ ಕೃಷ್ಣ ಹೇಳ್ತಾ ಇದ್ದಾನೆ, ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಬೇಕು ಭಗವದ್ಗೀತೆ ಅಂತ ಹೇಳಿ. ಮತ್ತೆ ಲಾಸ್ಟಿಗೆ ನಮ್ರತೆ, ತುಂಬಾ ನಮ್ರ, ಇದು ಶರಣಾಗತಿ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಎಸ್ ಕೃಷ್ಣ ಚೈತನ್ಯ. ಇದು ಎಲ್ಲ ಅರ್ಜುನಲ್ಲಿತ್ತು. ವಿಷಯದಿಂದ ವಾಸು ಎಲ್ಲವಾದ ನಿನಗೆ ಗುಹ್ಯತಮ ಜ್ಞಾನ, ಕಾನ್ಫಿಡೆನ್ಷಿಯಲ್ ವಿಷಯ ಹೇಳ್ತಾ ಇದ್ದಾನೆ. ಸಾಕ್ಷಾತ್ ತಿಳಿಸ್ಕೊಡ್ತೇನೆ. ಇದನ್ನು ತಿಳಿದು ನೀನು ಐಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ನಮ್ಗೆ ಕೂಡ ಆಕ್ಚುಲಿ ಎಲ್ಲರಿಗೂ ಸಂಕಟ ಬೇಡ. ಆದ್ರೆ ನಾವು ಎಂತ, ನಮ್ಮ ಕಂಡೀಷನ್ ಎಂತಂದ್ರೆ ಸಂಕಟ ಬಂದಾಗ ವೆಂಕಟರಮಣ, ಬಾಕಿ ಟೈಮ್ ಇಲ್ಲ ವೆಂಕಟರಮಣ. ಸಂಕಟ ಬಂದಾಗ ಮಾತ್ರ. ಆದ್ರೆ ನಾವು ಎಲ್ಲ ಟೈಮಲ್ಲಿ ವೆಂಕಟರಮಣ ಬೇಕು ನಮ್ಗೆ, ಖಾಲಿ ಸಂಕಟ ಬಂದಾಗ ಮಾತ್ರ ಅಲ್ಲ. ಇದನ್ನು ತಿಳಿದು ನೀನು ಐಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೆ. ನೋಡಿ, ಐಕ ಬದುಕು ಅಂದ್ರೆ ಇಲ್ಲಿ ಸಂಕಟವೇ. ಯಾಕಂದ್ರೆ ಭಗವಂತ ನಿನ್ನೆ ನಾವು ಎಂತ ಹೇಳಿದ್ರು, ದುಃಖಾಲಯ ಅಶಾಶ್ವತಂ ಮಾಮುಪೇತ್ಯ 8ನೇ ಅಧ್ಯಾಯದು 15ನೇ ಶ್ಲೋಕ. 8ನೇ ಅಧ್ಯಾಯದು 15ನೇ ಶ್ಲೋಕ ಎಂತ ಹೇಳ್ತದೆ ಆ ಶ್ಲೋಕ? ಅದ್ರ ಹೇಳುವಂಥದ್ದು ದುಃಖಾಲಯ ಅಶಾಶ್ವತಂ. ಈ ಭೌತಿಕ ಲೋಕ ದುಃಖಾಲಯ, ಸುಖಾಲಯ ಅಲ್ಲ. ಸಾರಿ, ಮಾಮುಪೇದೆ ಪುನರ್ಜನ್ಮ. ಮಾಮುಪೇ ಪುನರ್ಜನ್ಮ, ದುಃಖಾಲಯ ಅಶಾಶ್ವತಂ. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಎಸ್, ರಾಜವಿದ್ಯಾ ರಾಜಗೂ ಇಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದು ರಾಜವಿದ್ಯೆ. ಎಲ್ಲಾ ರಹಸ್ಯಗಳು ಅತ್ಯಂತ ರಹಸ್ಯವಾದ. ನೋಡಿ, ಈಗ ರಹಸ್ಯವಾದ ವಿಷಯನ ಹೇಳ್ತಾ ಇದ್ದಾನೆ ಕೃಷ್ಣ. ಇದು ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ ಆತ್ಮದ ನೇರ ತಿಳುವಳಿಕೆ. ಆತ್ಮದ ನೇರ ತಿಳುವಳಿಕೆ ನಮ್ಗೆ ಎಲ್ಲೂ ಶಾಲಾ ಕಾಲೇಜಲ್ಲಿ ಕೊಡುವುದಿಲ್ಲ, ಭಗವಂತ ಕೊಡ್ತಾ ಇದ್ದಾನೆ. ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ನೋಡಿ, ಜನರಿಗೆ ಧರ್ಮ ಎಂತ ಗೊತ್ತಿಲ್ಲ. ಜನರಿಗೆ ಅವರ ಪ್ರಕಾರ ಧರ್ಮ ಇಲ್ಲ ಸರ್. ಆದ್ರೆ ಭಾಗವತಂ ಎಂತ ಮಾಡ್ತದೆ, ಈ ಚೀಟಿಂಗ್ ರಿಲಿಜನ್ ಧರ್ಮವನ್ನು ರಿಜೆಕ್ಟ್ ಮಾಡ್ತದೆ. ತುಂಬಾ ಉಂಟು ಈಗ ಭಾರತದಲ್ಲಂತೂ ತುಂಬಾ. ಅವ ಕೂಡ ಅಂತ, ಅವ ಕೂಡ ಭಕ್ತ, ಇವ ಕೂಡ ಭಕ್ತ, ಅವ ಕೂಡ ಧರ್ಮ. ಇಲ್ಲ ಸರ್, ಇದೆಲ್ಲ ಚೀಟಿಂಗ್ ರಿಲಿಜನ್. ಯಾಕೆಂದ್ರೆ ಈ ಭಾಗವತಂ 2ನೇ ಶ್ಲೋಕದಲ್ಲಿ ಎಂತ ಮಾಡ್ತದೆ, 2ನೇ ಶ್ಲೋಕದಲ್ಲಿ ಈ ಚೀಟಿಂಗ್ ರಿಲಿಜನ್ ಅನ್ನು ರಿಜೆಕ್ಟ್ ಮಾಡ್ತದೆ. ಭಾಗವತಂ ಈ ಚೀಟಿಂಗ್ ರಿಲಿಜನ್ ಅನ್ನು ರಿಜೆಕ್ಟ್ ಮಾಡ್ತದೆ. ಅಲ್ಲಿ ಆ ಶ್ಲೋಕದಲ್ಲಿ ಹೇಳುವಂಥದ್ದು, ಧರ್ಮ ಪ್ರೋಜಿತ ಕೈತವ ಅತ್ರ ಪರಮೋ ನಿರ್ಮತ್ಸರಾನಾಂ ಸತಾಂ ವೇದ್ಯಂ ವಾಸವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇ ಈಶ್ವರ ಸದ್ಯೋರಿತಿ ಅವರುಜ್ಯತೆ ಅತ್ರ ಕೃತಿಭಿ ಶುಶ್ರುಭಿ ತತ್ಕ್ಷಣ. ಅಂದ್ರೆ ಈ ಶ್ಲೋಕ ಎಂತ ಹೇಳುದಂದ್ರೆ, ಧರ್ಮ ಪ್ರೋಜಿತ ಕೈತವ. ಕೈತವ ಅಂದ್ರೆ ಚೀಟಿಂಗ್ ರಿಲಿಜನ್. ಪ್ರೋಜಿತ ಅಂದ್ರೆ ಕಂಪ್ಲೀಟ್ಲಿ ರಿಜೆಕ್ಟ್. ತುಂಬಾ ಉಂಟು ಚೀಟಿಂಗ್ ರಿಲಿಜನ್. ನೋಡಿ, ಈಗ ಉಪಧರ್ಮ ಅಂದ್ರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಒಳ್ಳೇದು ಮಾಡುವಂಥದ್ದು, ಮತ್ತೆ ಸಮಾಜ ಸೇವೆ ಮಾಡುವಂಥದ್ದು, ರಾಷ್ಟ್ರ ಸೇವೆ ಮಾಡುವಂಥದ್ದು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡು, ಇದೆಲ್ಲ ಉಪಧರ್ಮ. ಉಪಧರ್ಮವನ್ನು ಭಾಗವತಂ ರಿಜೆಕ್ಟ್ ಮಾಡ್ತದೆ. ಯಾಕೆಂದ್ರೆ ಉಪಧರ್ಮದಿಂದ ನೀವು ಪುಣ್ಯ ಗಳಿಸ್ತೀರಿ, ಪುಣ್ಯ ಗಳಿಸಿ ನಿಮಗೆ ಸ್ವರ್ಗಲೋಕ ಹೋಗ್ಬೋದು. ಆದ್ರೆ ಕೃಷ್ಣ ಧಾಮಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಪುಣ್ಯ ಗಳಿಸಿ. ಹಾಗಾಗಿ ಅದು ರಿಜೆಕ್ಟ್ ಮಾಡ್ತದೆ.
ಮತ್ತೆ ಯಾವುದು? ಈ ಛಲಧರ್ಮ. ಛಲಧರ್ಮವನ್ನು ರಿಜೆಕ್ಟ್ ಮಾಡ್ತದೆ. ಛಲಧರ್ಮ ಅಂದ್ರೆ ಈಗ ಬುದ್ಧಿಸ್ಟ್ ಅವ್ರದ್ದು ಛಲಧರ್ಮ. ಮತ್ತೆ ವಿಧರ್ಮ. ವಿಧರ್ಮ ಅಂದ್ರೆ ಸಿನ್ಫುಲ್ ಆಕ್ಟಿವಿಟೀಸ್, ನಾವು ಪಾಪ ಮಾಡುವಂಥದ್ದು, ಅದನ್ನು ಕೂಡ ರಿಜೆಕ್ಟ್ ಮಾಡ್ತದೆ. ಹಾಗಾಗಿ ಭಾಗವತಂ ಇದನ್ನೆಲ್ಲ ರಿಜೆಕ್ಟ್ ಮಾಡ್ತದೆ. ಮತ್ತೆ ಯಾವುದನ್ನು ಆಕ್ಸೆಪ್ಟ್ ಮಾಡುವಂಥದ್ದು? ಸವೇ ಪುಂಸ ಪರೋಧರ್ಮ. ಪರೋಧರ್ಮವನ್ನು ಆಕ್ಸೆಪ್ಟ್ ಮಾಡುವಂಥದ್ದು. ಸವೇ ಪುಂಸ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ. ಅಧೋಕ್ಷಜೆ ಅಂದ್ರೆ ಬಿಯಾಂಡ್ ಅವರ್ ಸೀಯಿಂಗ್. ಅಕ್ಕಜ. ಅಧೋಕ್ಷಜ ಅಂದ್ರೆ ಕಣ್ಣು. ಕೃಷ್ಣನ ಹೆಸರು ಅಧೋಕ್ಷಜ. ನಮ್ಮ ಈ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ ಕೃಷ್ಣ. ಸವೇ ಪುಂಸಾಂ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ. ಅಹೇತುಕಿ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ಹೇಗಂದ್ರೆ ಈಗ ತಾಯಿ 1 ವರ್ಷದ ಮಗು ಇದೆಲ್ಲ ಮಲ ತೆಗೀತದೆ, ಎಲ್ಲ ಮಾಡ್ತದೆ. ಅದು ಎಕ್ಸ್ಪೆಕ್ಟೇಷನ್ ಇದ್ದು ಮಾಡುದಲ್ಲ, ಸ್ಯಾಲ್ರಿಗೆ ಮಾಡುದಲ್ಲ, ಔಟ್ ಆಫ್ ಲವ್. ಅದೇ ರೀತಿ ಅಹೇತುಕಿ, ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್. ಅಪ್ರತಿಯತ 24 ಗಂಟೆ ಏ ಆತ್ಮ ಸುಪ್ರಸಿದ್ಧತೆ. ಹಾಗೆ ಇದು ಧರ್ಮ. ನಾವು ಕೂಡ ಹೇಳ್ತೇವೆ, ನಾನು ಕೂಡ ಧರ್ಮ, ಅವರು ಕೂಡ ಧರ್ಮದವರು, ಇವರು ಕೂಡ ಧರ್ಮ, ಅವರು ಕೂಡ ಭಕ್ತರು. ಇಲ್ಲ ಸರ್, ಜನರಿಗೆ ಧರ್ಮ ಅಂತ ಮತ್ತೆ ಅವರದೇ ಓನ್ ರೂಲ್ಸ್. ಆದ್ರೆ ಶಾಸ್ತ್ರ ಅಂತ ಹೇಳ್ತಾ ಉಂಟು, ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ. ಭಗವಂತ ಕೊಟ್ಟ ರೂಲ್ಸ್ ಅನ್ನು ಫಾಲೋ ಮಾಡ್ಬೇಕು. ಈಗ ನೋಡಿ, ನಮ್ಮ ಈ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಇದು ಫೌಂಡರ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸರ್ಟೇನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನು ಫಾಲೋ ಮಾಡಬೇಕು. ಈಗ ಅದರಲ್ಲಿ ಹೇಗಂದ್ರೆ ಪ್ರೈಮ್ ಮಿನಿಸ್ಟರ್ಗೆ, ಪ್ರೆಸಿಡೆಂಟಿಗೆ, ಮತ್ತೆ ಈ ಸುಪ್ರೀಂ ಕೋರ್ಟ್ ಜಡ್ಜಿಗೆ, ಮತ್ತೆ ಚೀಫ್ ಮಿನಿಸ್ಟರ್ಗೆ, ಗವರ್ನರಿಗೆ, ಈ ರೀತಿ ಎಲ್ಲ DC ಗೆ, ಕಮಿಷನರ್ ಆಫ್ ಪೊಲೀಸಿಗೆ, ಅವರಿಗೆಲ್ಲ ನಾವು ಎಂಥದ್ದು ಮಾಡಿದ್ರೆ ಇಮಿಡಿಯೇಟ್ ನಮಗೆ ಜೈಲು. ನಾವು ಅದನ್ನು ಫಾಲೋ ಮಾಡಬೇಕು. ಅದೇ ರೀತಿ ಭಗವಂತನ ಸರ್ಟನ್ ರೂಲ್ಸ್ ರೆಗ್ಯುಲೇಷನ್ಸ್ ಉಂಟು. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಈ ಶ್ಲೋಕ ಎಂತ ಹೇಳ್ತಾ ಉಂಟಂದ್ರೆ, ಚಾರಣರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಸಿದ್ಧರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಗಂಧರ್ವರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ರಾಕ್ಷಸರದ್ದು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಮನುಷ್ಯರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ದಾನವರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾರು ಕೊಡುವಂಥದ್ದು? ಕೃಷ್ಣ ಕೊಟ್ಟ ರೂಲ್ಸ್ ಅನ್ನು ಫಾಲೋ ಮಾಡಿ. ಇದು ಧರ್ಮದ ಪರಿಪೂರ್ಣತೆ. ಮತ್ತೆ ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಸುಸುಖಂ ಅಂದ್ರೆ ಸಂತೋಷದಿಂದ. ಈಗ ಅಂತಂದ್ರೆ ನಮ್ಗೆ ಈಗ ಸುಸುಖಂ ಇಲ್ಲ. ಯಾಕೆ ಸುಸುಖಂ ಇಲ್ಲ? ಸುಸುಖಂ ಯಾಕೆ ಇಲ್ಲ ಅಂದ್ರೆ ನಮ್ಗೆ ಸಂತೋಷ ಎಂತಂತ ಗೊತ್ತಿಲ್ಲ. ನಮ್ಗೆ ಸಂತೋಷ ಎಂತಂತ ಗೊತ್ತಿಲ್ಲ. ನಾವು ಎಂತ ಎಣಿಸಿದೇವೆ ಅಂದ್ರೆ, ಆರಾಮ್ಸೆ ಮನೆಯಲ್ಲಿ ಸೋಫಾದಲ್ಲಿ ಒಳ್ಳೆ ಸೋಫಾದಲ್ಲಿ ಟಿವಿ ಎದುರು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಟೀ ಕುಡಿದು ನಾವು ಸಂತೋಷ ಅಂತ ಎಣಿಸಿದ್ದೇವೆ. ಅಲ್ಲ ಸರ್, ನಮ್ಗೆ ನಿಜವಾದ ಸಂತೋಷ ಅಂತ ಗೊತ್ತಿಲ್ಲ. ಟೀ ಕುಡಿತಾ ಇರುವಾಗ ಸಡನ್ ನಮ್ಗೆ ಎಂತದ್ದು ಆಗ್ಬೋದು. ಹಾಗಾಗಿ ಅದು ಸಂತೋಷ. ಸಂತೋಷ ಅಂತಂದ್ರೆ ಆ ಕೃಷ್ಣನ ಸೇವೆ ಮಾಡುವುದು ಸಂತೋಷ, ಸಂತೋಷದ ಅನುಷ್ಠಾನ ಮಾಡುವಂಥದ್ದು. ಆದ್ರೆ ಈಗ ನಾವು ಅದನ್ನು ಮಾಡ್ತಾ ಇಲ್ಲ. ಎಸ್, ಶತ್ರು ಸಂಹಾರಾರ್ಜುನನೇ ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲೂ ನನ್ನನ್ನು ಪಡೆಯಲ್ಲ. ನೋಡಿ, ಯಾರಿಗೆ ಕೃಷ್ಣನ ಮೇಲೆ ಶ್ರದ್ಧೆ ಇಲ್ಲ ಅವರಿಗೆ ಕೃಷ್ಣ ಸಿಗುವುದಿಲ್ಲ. ಅದನ್ನು ಅವರು ಈ ಐಕ ಜನ ಮರಣದ ಮಾರ್ಗಕ್ಕೆ ಹಿಂದಿರುವರು, ಮತ್ತೆ ಹುಡ್ತಾರೆ, ಮತ್ತೆ ಸಾಯ್ತಾರೆ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ, ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರು ಇಲ್ಲ. ಇದು ಹೇಗೆ ಅರ್ಥ ಮಾಡುವಂಥದ್ದಪ್ಪ? ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿಲ್ಲ. ಇದಕ್ಕೆ ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫರೆಂಟ್, ಟೋಟಲ್ ಇನ್ಕನ್ಸೀವಬಲ್. ಹೇಗಂದ್ರೆ ಈ ಗೋಡೆಯಲ್ಲಿ ಕೃಷ್ಣ ಇದ್ದಾನೆ, ಆದ್ರೆ ಈಗ ಶುದ್ಧ ಭಕ್ತರು ಹೇಳಿದ್ರೆ, ಈಗ ಪ್ರಭುಪಾದ ಹೇಳಿದ್ರೆ ಕೃಷ್ಣ ಬಾ ಅಂತ, ಇಮಿಡಿಯೇಟ್ ಗೋಡೆಯಿಂದ ಹೊರಗೆ ಬರ್ತಾನೆ. ಆದ್ರೆ ನಾವು ಶುದ್ಧ ಭಕ್ತರಾಗ್ಲಿಲ್ಲ, ಹಾಗೆ ಬರುವುದಿಲ್ಲ. ಕೃಷ್ಣ ಎಲ್ಲ ಅಣುವಣುವಲ್ಲಿ ಇದ್ದಾನೆ. ಕೃಷ್ಣ ಗೋಲೋಕದಲ್ಲಿ ಇದ್ದಾನೆ, ಇಲ್ಲಿ ಕೂಡ ಎಲ್ಲ ಕಡೆ ಇದ್ದಾನೆ. ಅನೋರಣೀಯ ಮಹತ್ವಮಯ್ಯ. ಕೃಷ್ಣ ಸಣ್ಣದು ಕೂಡ ಆಗ್ತಾನೆ, ದೊಡ್ಡದು ಕೂಡ ಆಗ್ತಾನೆ. ಆದ್ರೆ ನಮ್ಗೆ ಈಗ ಸಣ್ಣದು ಕೂಡ ಕಾಣುವುದಿಲ್ಲ, ದೊಡ್ಡದು ಕೂಡ ಕಾಣುವುದಿಲ್ಲ, ಯಾವುದು ಕಾಣುವುದಿಲ್ಲ ನಮ್ಗೆ. ಯಾಕೆ? ನಮ್ಮ ಕಣ್ಣಿಗೆ ಪರೆ ಬಂದಿದೆ, ಕ್ಯಾಟ್ರಾಕ್ಟ್ ಆಗಿದೆ. ಯಾವಾಗ ಕಾಣ್ತದೆ? ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆ. ನಮ್ಮ ಕಣ್ಣಲ್ಲಿ ಪ್ರೇಮ ಬರಬೇಕು, ಮತ್ತೆ ಕೃಷ್ಣ ಕಾಣಬಹುದು. ಈಗ ಇಲ್ಲ, ಈಗ ಕಾಮಾಂಜನ, ಕಣ್ಣಲ್ಲಿ ಕಾಮ ಉಂಟು. ಕಾಮ ಹೋಗಿ ಪ್ರೇಮಾಂಜನ ಚುರಿತ,
ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮ್ಮಂ ಭಜಾಮಿ. ಹಾಗಾಗಿ ಕೃಷ್ಣ ಎಲ್ಲ ಕಡೆ ಇದ್ದಾನೆ, ಜಸ್ಟ್ ನಮ್ಮ ಪ್ರಜ್ಞೆ ಚೇಂಜ್ ಆಗಬೇಕು ಅಷ್ಟೇ. ಆದರೂ ಶಿಷ್ಯ ಅದೆಲ್ಲ ನನ್ನಲ್ಲಿ ಆಧರಿಸಿದಲ್ಲ, ನನ್ನ ಯೋಗ ಸಂಬಂಧಿತ ನೋಡು, ಎಲ್ಲಾ ಜೀವಿಗಳ ಪಾಲಕ ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿ ಭಾಗವಲ್ಲ, ಏಕೆಂದ್ರೆ ನಾನೇ ಸೃಷ್ಟಿಯ ಮೂಲ. ಎಲ್ಲ ಸೃಷ್ಟಿಯ ಮೂಲ ಅವನೇ. ಎಲ್ಲಾ ಕಡೆ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶ ಹೇಗೆ ನೆಲೆಸಿರುವುದು ಹಾಗೆ ಶಿಷ್ಯಾದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಎಲ್ಲವೂ ಅವನಲ್ಲಿ ಉಂಟು. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಅದು ಕೊನೆಗೆ ಅದು ನಾಶವಾಗುತ್ತದೆ. ನೋಡಿ, ಈಗ ರೂಪ ತಾಳುವಂಥದ್ದು ನಾಶವಾಗುವುದಿಲ್ಲ ಅವನ ಸಂಕಲ್ಪದಿಂದ. ಈಗ ಕೆಲವರು ಹೇಳ್ತಾರೆ, ಇಲ್ಲಿ ಮಂಗಳೂರಲ್ಲಿ ದೇವಿ ಮಹಾತ್ಮೆ ಯಕ್ಷಗಾನ ನೋಡಿ, ದೇವಿ ಮೇನ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಬ್ರಹ್ಮ ಸೃಷ್ಟಿ ಮಾಡಿದ್ದು, ಮಹೇಶ್ವರ ಪಾಲನೆ ಮಾಡುವಂಥದ್ದು, ಮತ್ತೆ ಇವ ಲಯ ಮಾಡುವಂಥದ್ದು. ಸರ್, ದಯವಿಟ್ಟು ನೀವು ಶಾಸ್ತ್ರ ಇದರಿಂದ ಕೇಳಿ. ಈಗ ಬರ್ತದೆ 9ನೇ ಶ್ಲೋಕದಲ್ಲಿ ಈ ದೇವಿ ಯಾರ ಅಂಡರಲ್ಲಿದ್ದಾರೆ. ಈಗ ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ, ಅದರಲ್ಲಿ ಆ ವಿಷ್ಣು ಅಂದ್ರೆ ಕಾರಣದ ಕಾಶ ವಿಷ್ಣು, ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ದು ನಾವು. ಹೇಗಂದ್ರೆ ಗರ್ಭೋದಕಶಾಯ ವಿಷ್ಣುವಿಂದ ಬ್ರಹ್ಮ ಹುಟ್ಟುವಂಥದ್ದು, ಅವೊಂದು ಎಕ್ಸ್ಪಾನ್ಷನ್ನೇ ಕ್ಷೀರೋದಕಶಾಯ ವಿಷ್ಣು. ಮತ್ತೆ ಬ್ರಹ್ಮನಿಂದ ಹುಟ್ಟುವಂಥದ್ದು ಶಿವ. ಹಾಗೆ ನೋಡಿ, ಅಲ್ಲಿ ಅಂದ್ರೆ ನಾವು ಕರೆಕ್ಟಾಗಿ ಅರ್ಥ ಮಾಡ್ಬೇಕು. ಆದ್ರೆ ಪ್ರಭುಪಾದ ಹೇಳ್ತಾರೆ, ಬ್ರಹ್ಮನಿಗೆ ಮತ್ತೆ ಶಿವನಿಗೆ ಈ ಭೌತಿಕ ಲೋಕದ ಸೃಷ್ಟಿ, ಮತ್ತೆ ಶಿವನಿಗೆ ಈ ಭೌತಿಕ ಲಯ, ಇಂಥದ್ದು ಅನ್ಲಿಮಿಟೆಡ್ ಬ್ರಹ್ಮಾಂಡ ಉಂಟು. ಈ ಮಹಾವಿಷ್ಣು ಅವರ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಹುಡ್ತದೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಆಫ್ ನಾಲೆಜ್ ಈಸ್ ಡೇಂಜರಸ್. ಅರ್ಧಂಬರ್ಧ ಗೊತ್ತಿದ್ರೆ ತುಂಬಾ ಸಮಸ್ಯೆ. ಎಂತ ಗೊತ್ತಿರಬಾರ್ದು, ಇದ್ರೆ ಫುಲ್ ಗೊತ್ತಿರ್ಬೇಕು. ಆದ್ರೆ ಜನರು ಎಂತಂದ್ರೆ, ಈಗ ಅರ್ಧಂಬರ್ಧ ಗೊತ್ತುಂಟು ಜನರಿಗೆ, ಅದೇ ಮೀನ್ ಇದೇ ಮೀನ್ ಅಂತ ಹೇಳ್ತಾರೆ. ಇಲ್ಲ, ಇಲ್ಲಿ ನೋಡಿ ಕೃಷ್ಣ ಅಂತ ಹೇಳ್ತಾರೆ, ನೋಡುವ. ಎಸ್, ಧನಂಜಯ ಎಲ್ಲಾ ಕಾರ್ಯ ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥಂದು ಕುಳಿತದ್ದು ಎಲ್ಲಾ ಐಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೆ. ಅವ ನಿರ್ಲಿಪ್ತನಾಗಿರ್ತಾನೆ, ಯಾವುದು ಅವನು ಬಂಧಿಸುವುದಿಲ್ಲ. ಎಸ್, ನೋಡಿ ಈ ಶ್ಲೋಕ ಯಾರೆಲ್ಲ ಹೇಳ್ತಾರೆ ದೇವಿ ಮೀನ್ ಅಂತ, ಅವ್ರು ಈ ಶ್ಲೋಕವನ್ನು ಓದ್ಬೇಕು. ಮಯಾ ದಕ್ಷೇನ ಪ್ರಗತಿಸು ಯತೆ ಸಾಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನ, ನನ್ನ ಶಕ್ತಿ ಒಂದಾದ ಐಕ ಪ್ರಕೃತಿ ದೇವಿ ಎಲ್ಲಾ ಚರಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ, ಕೃಷ್ಣ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾನೆ, ಕೃಷ್ಣನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗ್ತದೆ, ಮತ್ತೆ ನಾಶವಾಗ್ತದೆ. ಹಾಗೆ ಯಾರ ಅಪ್ಪಣೆಯಲ್ಲಿ ಕೆಲಸ ಮಾಡುವಂಥದ್ದು? ಕೃಷ್ಣನ ಅಪ್ಪಣೆಯಲ್ಲಿ. ನೋಡಿ, ಜನರು ಎಂತಂದ್ರೆ ಭಗವದ್ಗೀತೆ ಓದುವುದಿಲ್ಲ, ಅವ್ರದ್ದು ಓನ್ ಕೊಡ್ತಾರೆ. ಮತ್ತೆ ಓದಿದ್ರು ಕೂಡ ಈ ಬೋಗಸ್ ಪುಸ್ತಕ ಉಂಟು ಭಗವದ್ಗೀತೆದು, ಅದನ್ನು ಓದ್ತಾರೆ. 590 ಬೋಗಸ್ ಎಡಿಷನ್ ಉಂಟು. ಟೋಟಲ್ 600 ಎಡಿಷನ್ ಅಲ್ಲಿ 10 ಎಡಿಷನ್ ಕರೆಕ್ಟ್ ಎಡಿಷನ್, ಉಳಿದದೆಲ್ಲ ಬೋಗಸ್. ಯಾಕೆ? ಅವರವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಹಾಗೆ ಅದರಲ್ಲಿ ಓದಿ ಕೂಡ ಪ್ರಯೋಜನ ಇಲ್ಲ. ಕೆಲವರು ಓದುದೇ ಇಲ್ಲ, ಕೆಲವು ಓದಿದ್ರು ಕೂಡ ತಪ್ಪು ಪುಸ್ತಕ. ನೋಡಿ, ನೆಕ್ಸ್ಟ್ ಕೃಷ್ಣ ಹೇಳ್ತಾನೆ, ಕೃಷ್ಣನಿಗೆ ಗೊತ್ತುಂಟು ಇಂಥ ಜನರು ಕೂಡ ಇದ್ದಾರೆ ಅಂತ, ಇದನ್ನು ನಂಬುದಿಲ್ಲ. ಅವರನ್ನು ನೋಡಿ, ಅವಜಾನಾಂತಿ ಮಾಮೂಢ ಮಾನುಷಿಂ ತನು ಆಶ್ರಿತ ಪರಂಭಾವಂ ಅಜಾನಾಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರನ್ನು ಅಪಾಯಸ ಮಾಡ್ತಾರೆ. ಮೂರ್ಖರು ಇರುವುದೆಲ್ಲ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯೋದು. ಹೇಗೆ ನೋಡಿ, ಇವರು ಕೂಡ ಇಲ್ಲಿ ನೋಡುವಂಥದ್ದು ಕೃಷ್ಣನನ್ನು, ಆದ್ರೆ ಕೃಷ್ಣ ಒಬ್ಬ ಮನುಷ್ಯ ಅಂತ. ಇವ ನೋಡಿ ಭಕ್ತ, ಕೃಷ್ಣ ದೇವದಮ್ಮರನ್ನು ನೋಡ್ತಾನೆ. ಹಾಗಾಗಿ ಇಬ್ಬರು ಕೂಡ ನೋಡುವಂಥದ್ದು, ಒಬ್ಬಂದು ನೋಡುವಂಥದ್ದು ಬೇರೆ, ಇನ್ನೊಬ್ಬಂದು ನೋಡುವಂಥದ್ದು ಬೇರೆ. ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿ ಮೋಹಿನಂ ಶ್ರಿತ. ಹೀಗೆ ದಿಗ್ಭ್ರಮೆ ಆದವರು ರಾಕ್ಷಸ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸಿದರು. ಅಂದ್ರೆ ನಾನು 15ನೇ ಶ್ಲೋಕ, ನಮಂ ದುಷ್ಕೀರ್ತನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾ ಅಪರಿತಜ್ಞ ಅಂದ್ರೆ ನಾಸ್ತಿಕ, ಆಸುರಿ ಭಾವ, ರಾಕ್ಷಸ ಭಾವ, ಇದು ಅವರಿಗೆ ಆಕರ್ಷಣೆ ಮಾಡ್ತಾರೆ. ಈ ಭ್ರಾಂತಿ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗ್ತದೆ. ಮಹಾತ್ಮಾನಾಸ್ತು ಮಾಂ ಪಾರ್ಥ ದೈವಿಂ ಪ್ರಕೃತಿ ಆಶ್ರಿತ ಭಜಂತಿ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಮವ್ಯಂ. ಪಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿ ರಕ್ಷಣೆಯಲ್ಲಿ ಇರುತ್ತಾರೆ. ನೋಡಿ,
ಯಾರು ಭ್ರಾಂತಿಗೆ ಸಿರುವುದಿಲ್ಲ ಅವರೆಲ್ಲ ದೈವಿ ಪ್ರಕೃತಿ ಅಂದ್ರೆ ಯೋಗಮಾಯ. ಎರಡು ಉಂಟು, ಒಂದು ಮಹಾಮಾಯ ಅಂದ್ರೆ ಈ ದೇವಿ, ಯೋಗಮಾಯ ಅಂದ್ರೆ ರಾಧಾರಾಣಿ. ಹಾಗಾಗಿ ಈ ಮಹಾತ್ಮರು ಭಕ್ತರೆಲ್ಲ ಎಲ್ಲಿ ದೈವಿ ಪ್ರಕೃತಿ ರಕ್ಷಣೆ ಇರ್ತಾರೆ. ಅವರಿಗೆ ನಾನು ಮೂಲನು ಅವ್ಯನು ಆದ ದೇವೋತ್ತಮ ಪರಮಪುರುಷ ಎಂದು ಗೊತ್ತು, ಅವರಿಗೆ ಗೊತ್ತು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ. ಆದ್ರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಸತತಂ ಕೀರ್ತಯಂತೋ ಮಾಂ ಯದಂಶ ದೃಢಾವೃತ ನಮಸ್ಯಂತೆ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆ ಮಾಡುತ್ತಾ, ದೃಢ ಸಂಕಲ್ಪದ ಪ್ರಯತ್ನ ಮಾಡುತ್ತಾ, ನನಗೆ ನಮಸ್ಕಾರ ಮಾಡುತ್ತಾ ಈ ಮಹಾತ್ಮ ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಅವರು ಯಾವಾಗಲೂ ನೋಡಿ ಕೀರ್ತನೆ ಮಾಡುವಂಥದ್ದು ಕೃಷ್ಣ ಭಕ್ತರು. ದೃಢ ಸಂಕಲ್ಪ ಪ್ರಯತ್ನ ಮಾಡುತ್ತಾ, ಕೃಷ್ಣನಿಗೆ ನಮಸ್ಕಾರ ಮಾಡುತ್ತಾ, ಸತತವಾಗಿ ಭಕ್ತಿಯಿಂದ ಕೃಷ್ಣನ ಪೂಜೆ ಮಾಡ್ತಾರೆ. ನೋಡಿ ಎಷ್ಟು ಆ ಕೀರ್ತನೆ ನೋಡಿ ಪ್ರಭುಪಾದ ಮತ್ತೆ ಅವರ ಭಕ್ತರು ಎಷ್ಟು ಖುಷಿಯಲ್ಲಿದ್ದಾರೆ. ಇದು ಎಲ್ಲಿ ಸಿಗುವುದಿಲ್ಲ ನಿಮಗೆ, ಸುಸುಖಂ ಇದು. ಪಿತಾಮಹಸ್ಯ ಜಗತೋ ಮಾತಾದಾತ ಪಿತಾಮಹ ವೇದ್ಯಂ ಪವಿತ್ರ ಓಂಕಾರ ರಿಕ್ಸಮಾಯಜುರೇ ವಚ. ನಾನು ವಿಶ್ವ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ, ನಾನು ಜ್ಞಾನದ ಗುರಿ, ಪವಿತ್ರ ಓಂಕಾರ ನಾನೇ, ರಿಕ್ ಸಮ ಮತ್ತು ಯಜುರ್ವೇದಗಳು ನಾನು, ಎಲ್ಲ ಕೃಷ್ಣ. ನಾನೇ ಗುರಿಯು, ನಾನೇ ಪೂಜಿಸುವವನು, ನಾನೇ ಯಜಮಾನ, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತಿಗಳೇ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತ, ನಾನೇ ಶಾಶ್ವತ ಬೀಜ. ಅರ್ಜುನ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಯಿಡುತ್ತೇನೆ ಮತ್ತು ಕಳುಹಿಸ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡು ನನ್ನಲ್ಲಿ, ಎಲ್ಲವೂ ಅವನೇ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸನ್ನು ಪಾನ ಮಾಡಿ ಸ್ವರ್ಗಲೋಕ ಅರಸುವರು ಪರೋಕ್ಷವಾಗಿ ನನ್ನನ್ನು ಪೂಜಿಸ್ತಾರೆ. ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖವನ್ನು ಸವಿತಾರೆ. ನೋಡಿ ಹೇಗಂದ್ರೆ ಈ ವೇದಗಳನ್ನು ಅಧ್ಯಯನ ಮಾಡಿದಂತ ಅದರಲ್ಲಿ ಎಲ್ಲ ಇರುವಂತದ್ದು ಪುಣ್ಯ ಮಾಡುವಂಥದ್ದು. ಆ ಪುಣ್ಯದಲ್ಲಿ ನಮ್ಗೆ ಎಂತ ಸಿಗ್ತದೆ, ನೆಕ್ಸ್ಟ್ ಸ್ವರ್ಗಲೋಕ ಸಿಗ್ತದೆ. ಅದು ನೋಡಿ ಸ್ವರ್ಗಲೋಕದ ಅದು ಕೂಡ ಒಳ್ಳೇದಲ್ಲ. ಯಾಕೆ ನೋಡಿ ಇಲ್ಲಿ ಹೇಳ್ತಾರೆ, ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳನ್ನು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ, ಮತ್ತೆ ಇಲ್ಲಿಗೆ ಬರ್ತಾರೆ. ಹಾಗೆ ಬೇಕಾದು ಈಗ ಹೇಗಂದ್ರೆ ನಿಮ್ಗೆ ನೀವೀಗ ಬ್ಯಾಂಕಲ್ಲಿ ಇದ್ದೀರಿ, ನಿಮ್ಗೆ ಈಗ ಪ್ರಮೋಷನ್ ಆಯ್ತು ಚೀಫ್ ಮ್ಯಾನೇಜರ್, ನೆಕ್ಸ್ಟ್ 1 ವರ್ಷ ಬಿಟ್ಟು ನಿಮಗೆ ಡಿಮೋಷನ್ ಆಯ್ತು, ಎಂತ ನೀವು ಕ್ಲರ್ಕ್ ಅಂತ ನೀವು ರಿಸೈನ್ ಮಾಡ್ತೀರಿ. ಅದೇ ರೀತಿ ಒಮ್ಮೆ ಸ್ವರ್ಗಕ್ಕೆ ಹೋಗು ಮತ್ತೆ ಇಲ್ಲಿ ಬರುವಂಥದ್ದು, ಅದು ಡಿಮೋಷನ್. ಹಾಗೆ ಒಳ್ಳೇದಲ್ಲ ಅದು. ಫಲ ಕ್ಷಯಿಸಿದ ನಂತರ ಈ ಮರ್ತ್ಯಲೋಕ ಹಿಂದಿರುಗ್ತಾರೆ. ಈ 3 ವೇದಗಳ ತತ್ವಗಳ ಅನುಸರಣೆಯಿಂದ ಹಿಂದೆ ಸುಖವನ್ನು ಶಾರಸ್ವರು ಮತ್ತೆ ಹುಟ್ಟಿ ಸಾಯುಧನಷ್ಟು ಸಾಧಿಸ್ತಾರೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಅನ್ಯ ಚಿಂತೆ ಇಲ್ಲದ ಒಂದೇ ಮನಸ್ಸಿಂದ ನನ್ನ ಪೂಜಿಸ್ತಾ ನನ್ನ ದಿವ್ಯ ರೂಪಂ ಧ್ಯಾನಿಸೋರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ. ನೋಡಿ ಕೃಷ್ಣ ಎಂತ ಮಾಡ್ತಾನೆ, ಕೃಷ್ಣನ ಪೂಜೆ ಮಾಡಿದ್ರೆ ನಾವು ಇಲ್ಲದನ್ನು ಕೊಡ್ತಾನೆ, ಮತ್ತೆಂತ ಮಾಡ್ತಾನೆ, ಇರುವುದನ್ನು ಕಾಪಾಡ್ತಾನೆ. ನೋಡಿ ದೇವತೆಗಳು ನಮ್ಮ ಇರುವುದನ್ನು ಕಾಪಾಡುವುದಿಲ್ಲ, ಇಲ್ಲದನ್ನು ಕೊಡ್ತಾರೆ. ಯಾವುದು ಭೌತಿಕ ಕೊಡ್ತಾರೆ, ಆಧ್ಯಾತ್ಮ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ, ಮತ್ತೆ ಇರುವುದು ಕಾಪಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಅದು ಕೃಷ್ಣ ಭೌತಿಕ ಕೂಡ ಕೊಡ್ತಾನೆ, ಆಧ್ಯಾತ್ಮ ಮಾತ್ರ ನೋಡಿ ಕೊಡ್ತಾನೆ, ಮತ್ತೆ ಇರುವುದನ್ನು ಕಾಪಾಡ್ತಾನೆ. ಯೇ ಅಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತ ತೇ ಅಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿ ಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸೋರು ನನ್ನನ್ನು ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಇಂಡೈರೆಕ್ಟ್ ಆಗಿ ಅಂತಂದ್ರೆ ಇಲ್ಲಿ ಕ್ಷೀರೋದಕ ಶೈವಿಷ್ಣು ಇದ್ದಾನೆ, ದೇವತೆಗಳೆಲ್ಲ ಹೋಗುವಂಥದ್ದು ಅವನ ಹತ್ರವೇ. ಹಾಗಾಗಿ ಇಂಡೈರೆಕ್ಟ್ ಅವನಿಗೆ ಪೂಜೆ ಮಾಡಿದರೆ ಆಗ್ತಾ ಇದ್ರೆ ನಾವು ತಪ್ಪು ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಯಾಂತಿ ದೇವ ವೃತ ದೇವಾನ್ ಪಿತೃಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜುನ ಅಭಿಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡೆ ಹುಟ್ಟಿರುತ್ತಾರೆ. ಆದರೆ ಕೃಷ್ಣನ ಲೋಕಕ್ಕೆ ಹೋದ್ರೆ ಎಂತಾಗ್ತದೆ, ಮತ್ತೆ ಜನ್ಮ ಮೃತ್ಯು ಜರವೇ ಇಲ್ಲ. ಇಲ್ಲಿ ದೇವತಾ ಲೋಕ, ಪಿತೃಲೋಕ, ಭೂತಲೋಕ ಹೋದ್ರೂ ಕೂಡ ಮತ್ತೆ ಕೂಡ ಉಂಟು. ಹಾಗಾಗಿ ನಾವು ಕೃಷ್ಣನಲ್ಲಿ ಮತ್ತೆ ಕೃಷ್ಣನ ಧಾಮಕ್ಕೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ ತದಂ ಭಕ್ತಿ ಉಪಾಋತಂ ಅಶ್ನಾಮಿ ಪ್ರಯತಾತ್ಮನ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸ್ತೇನೆ. ನೋಡಿ ಕೃಷ್ಣ ಹೇಳಿದಾನೆ, ಕೃಷ್ಣ ಹೇಳಿದಾಗ ನಾವು ಮಾಡಬೇಕು. ಕೆಲವರು ಹೇಳ್ತಾರೆ ನಾವು ಅದನ್ನು ಮಾಡ್ತೇವೆ, ನಮ್ಮ ಪ್ರಕಾರ ನಾವು ಹೋಗ್ಬಾರ್ದು, ಭಗವಂತ ಅಂತ ಹೇಳಿದ್ರೆ ಅದರ ಪ್ರಕಾರ ಹೋಗ್ಬೇಕು. ಪ್ರಭುಪಾದ ಹೇಳ್ತಾರೆ ನಾವು ಭಗವಂತ ಹೇಳಿದಾಗೆ ನಾವು ಮಾಡಿದ್ರೆ ಆಲ್ವೇಸ್ ಇಟ್ ಈಸ್ ಗುಡ್ ಅಂತೆ. ಪ್ರಭುಪಾದ ಹೇಳುವಂಥದ್ದು ಆಲ್ವೇಸ್ ಇಟ್ ಈಸ್ ಗುಡ್.
ನಮ್ಗೆ ಬ್ಯಾಡ್ ಆಗುವುದಿಲ್ಲ, ಕೆಟ್ಟದಾಗುವುದಿಲ್ಲ. ಆದರೆ ನಾವು ಎಂತ ನಮ್ಗೆ ಕೆಟ್ಟದ್ದು ಯಾಕೆ ಆಗುದಂದ್ರೆ ನಾವು ಭಗವಂತ ಹೇಳಿದಾಗೆ ಮಾಡುವುದಿಲ್ಲ, ನಮ್ಮ ಪ್ರಕಾರ ಹೋಗ್ತೇವೆ. ಆ ಕೃಷ್ಣ ಅಂತ ಹೇಳುವುದು ಪ್ರೀತಿಯಿಂದ ಒಂದು ಎಲೆ. ಈಗ ಹೆಚ್ಚಿನವರು ಹೇಳ್ತಾರೆ, ನಿಮ್ಮ ಕೃಷ್ಣನಿಗೆ ನೀವು ಅಷ್ಟು ಕೊಡ್ತೀರಲ್ಲ, ಯಾಕೆ ನೀವು ಕೊಡುವಂಥದ್ದು? ನೋಡಿ, ಕೃಷ್ಣನಿಗೆ ನಾವು ಅಷ್ಟು ಕೊಡುವಂಥದ್ದು, ಕೃಷ್ಣ ತಿನ್ಬೇಕಂತ ಕೂಡ ಇಲ್ಲ. ಕೃಷ್ಣನಿಗೆ ಅಲ್ಲಿ ಅನ್ಲಿಮಿಟೆಡ್ ಉಂಟು ಗೋಲೋಕದಲ್ಲಿ, ಕೃಷ್ಣ ಧಾಮದಲ್ಲಿ. ಅದೇ ಭಾವದಿಂದ ಪ್ರೀತಿಯಿಂದ ಕೊಟ್ಟರೆ ಕೃಷ್ಣ ಸ್ವೀಕರಿಸ್ತಾನೆ. ಹೆಚ್ಚಿನವ್ರು ಹೇಳುವಂಥದ್ದು ಅಂದ್ರೆ ಅವರಿಗೆ ಅಸೂಯೆ ಕೃಷ್ಣನ ಮೇಲೆ. ನೀವು ಯಾಕೆ ಅಷ್ಟು, ಈಗ ಇವತ್ತು ನೋಡಿ ನಾವು ತುಂಬಾ ಐಟಮ್ ಮಾಡ್ತೇವೆ ರಾಧಾಷ್ಟಮಿ ಇವತ್ತು, ನೀವು ಯಾಕೆ ಅಷ್ಟೆಲ್ಲ ಮಾಡುವಂಥದ್ದು? ಕೃಷ್ಣ ಕೇಳಿದಾನ ಅಷ್ಟು ಐಟಮ್? ಈ ರೀತಿ ಹೇಳ್ತಾರೆ ಜನ. ಆದ್ರೆ ಕೃಷ್ಣ ಅಂತ ಹೇಳುವ ಕೃಷ್ಣ ಪ್ರೀತಿ ಮತ್ತು ಭಾವದಿಂದ ತಗೊಳ್ತಾನೆ. ಯಾರಾದ್ರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ ಅಂದ್ರೆ ವೆಜಿಟೇಬಲ್, ಒಂದು ಹೂ ಫ್ಲವರ್, ಒಂದು ಹಣ್ಣು ಫ್ರೂಟ್ಸ್, ಅಥವಾ ಒಂದಿಷ್ಟು ನೀರು ಅರ್ಪಿಸಿದ್ರೆ ನಾನು ಅದನ್ನು ಸ್ವೀಕರಿಸ್ತೇನೆ. ಯತ್ ಕರೋಷಿ ಯತ್ ದರ್ಶನಸಿ ಯತ್ ಜೋಷಿ ತದಶಿ ಯತ್ ತಪಸ್ವಿ ಕೌಂತೆಯ ಯತ್ ಕುರುಶ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀ ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಎಂಥದೇ ಮಾಡಿ ಕೃಷ್ಣನಿಗೆ ನಾವು ಅರ್ಪಣೆ ಮಾಡಬೇಕು. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋ ಅಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ದೇಷು ಚಾಪಿ ಅಹಂ. ನನಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ. ನೋಡಿ, ಕೃಷ್ಣನಿಗೆ ಅಸೂಯೆ ಇಲ್ಲ. ಕೆಲವರು ಹೇಳ್ತಾರೆ, ನಿಮ್ಗೆ ಹರೇ ಕೃಷ್ಣದವ್ರಿಗೆ ಕೃಷ್ಣ ಒಳ್ಳೇದು ಮಾಡ್ತಾರೆ, ನಮ್ಗೆ ಒಳ್ಳೇದು ಮಾಡೋದಿಲ್ಲ, ನಮ್ಗೆಲ್ಲ ಕೆಟ್ಟದ್ದು ಮಾಡುವಂಥದ್ದು. ಇಲ್ಲ ಸರ್, ಕೃಷ್ಣ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾನೆ, ಅವನಿಗೆ ಅಸೂಯೆ ಇಲ್ಲ, ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ. ನಾನು ಯಾರ ಪರವಾಗಿ ಪಕ್ಷಪಾತ ಮಾಡುವುದಿಲ್ಲ, ಅವ ಪಾರ್ಶಿಯಾಲಿಟಿ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲಿ ಸಮಾನಾಗಿರುತ್ತೇನೆ. ಸಮೋಹಂ ಸರ್ವಭೂತೇಷು, ಎಲ್ಲರ ವಿಷಯದಲ್ಲಿ ಒಂದೇ ರೀತಿ ಇರ್ತಾನೆ. ಆದರೆ ಒಂದು ವಿಷಯ ಉಂಟು. ಈಗ ನಿಮ್ಗೆ, ಈಗ ಒಬ್ಬ ತಂದೆಗೆ 5 ಮಕ್ಕಳಿದ್ದಾರೆ, 4 ಮಕ್ಕಳು ಬೇಡದೆ ಮಾಡುವಂಥದ್ದು. ಒಬ್ಬ ಕೇಳಿದ, ತಂದೆ ಹೇಗೆ ಹೇಳಿದ್ದಾರೆ ಹಾಗೆ ಮಾಡ್ತಾರೆ. ಎಂತ ಮಾಡ್ತಾರೆ? ಲಾಸ್ಟಿಗೆ ಸಾಯುವಾಗ ಎಲ್ಲ ಆಸೆಯನ್ನು ಆ ಮಗನಿಗೆ ಬರೀತಾರೆ, ಯಾರು ಕೇಳ್ತಾನೆ ಅವನಿಗೆ. ಈಗ ಜನರೆಲ್ಲ, ಉಳಿದ ಮಕ್ಕಳೆಲ್ಲ, ಯಾಕೆ ನಾವು ಕೂಡ ಮಕ್ಕಳು, ಕೇಸ್ ಎಲ್ಲ ಮಾಡ್ತಾರೆ ಕೋರ್ಟಿಗೆ. ಆದರೆ ತಂದೆ ಅಂತ ವಿಲ್ ಮಾಡ್ತಾನೆ, ನಾನೆಲ್ಲ ಅವನಿಗೆ ಸೇರ್ಬೇಕಂತ. ಯಾಕೆ ಅದು? ಯಾಕೆಂದ್ರೆ ಅವ ಹೇಳಿದಾಗ ಕೇಳಿದ. ಅದೇ ರೀತಿ ಭಕ್ತ ಕೂಡ ನೋಡಿ, ಇಲ್ಲಿ ನಾನು ಎಲ್ಲರ ವಿಷಯದಲ್ಲೂ ಸಮನಾಗಿರುತ್ತೇನೆ, ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನೇ ಸ್ನೇಹಿತ. ಹಾಗಾಗಿ ಅವರಿಗೆ ವಿಶೇಷ ಅನುಕಂಪ ತೋರಿಸ್ತಾನೆ ಭಕ್ತರಿಗೆ. ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಆತನು ಸಾಧು ಎಂದು ಭಾವಿಸಬೇಕು. ಈಗ ನೋಡಿ, ಭಕ್ತಿ ಸೇವೆ ಬಂದ ಮೇಲೆ ಅವನು ಸಾಧು ಅಂತ, ಅವನ ಹಿಂದೆ ಎಂಥದ್ದು ಕೂಡ ಮಾಡಿರಲಿ, ಅವ ಭಕ್ತಿ ಬಂದ ಅವನು ಸಾಧು ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಏಕೆಂದ್ರೆ ಆತನು ತನ್ನ ನಿರ್ಧಾರ ಸರಿಯಾಗಿ ನಿಲ್ಲಿಸಿದ್ದಾನೆ. ನೋಡಿ, ಈ ರೀತಿ ಕೃಷ್ಣನನ್ನು ಫುಲ್ ಆಕ್ಸೆಪ್ಟ್ ಮಾಡುವಂಥದ್ದು ದೊಡ್ಡ ವಿಷಯ. ನಮ್ಮ ಅಹಂ ಎಲ್ಲ ಕಡಿಮೆ ಆಗ್ಬೇಕು. ಈಗ ಅಹಂ ಇದ್ರೆ ನೋಡಿ, ಹೇಗಂದ್ರೆ ಇಬ್ಬರು ಬಂದರು, ಅವರು ಇಬ್ಬರು ಕೂಡ ಉನ್ನತ ಮಟ್ಟದ ಕಲ್ತವರು, PhD ಮಾಡಿದವರು, ತುಂಬಾ ವರ್ಷದ ಹಿಂದೆ ದೇವಸ್ಥಾನಕ್ಕೆ ಬಂದಿದ್ರು. ಒಬ್ಬ ಅಡ್ಡ ಬಿದ್ದ, ಯಾಕಂದ್ರೆ ಅವ ಕರ್ಕೊಂಡು ಬಂದ, ಅವನಿಗೆ ಸ್ವಲ್ಪ ಗೊತ್ತಿತ್ತು ಕೃಷ್ಣ ಅಂದ್ರೆ, ಕ್ಲಾಸ್ ಎಲ್ಲ ಕೇಳಿದಾನೆ. ಇನ್ನೊಬ್ಬ ಅಡ್ಡ ಬೀಳಲಿಲ್ಲ, ಮತ್ತೆ ಕ್ಲಾಸ್ ಕೇಳಿದ 1 ಗಂಟೆ, ಮತ್ತೆ ಅಡ್ಡ ಬಿದ್ದ. ಯಾಕೆಂದ್ರೆ ನಮ್ದು ಅಹಂ ಉಂಟು, ಅಹಂ ಬಿಡುವುದಿಲ್ಲ ದೇವರಿಗೆ ಅಡ್ಡ ಬೀಳಲಿಕ್ಕೆ. ಹಾಗಾಗಿ ಒಬ್ಬ ಕೃಷ್ಣನ ಆಕ್ಸೆಪ್ಟ್ ಮಾಡಿದಾನಂದ್ರೆ ಅದು ದೊಡ್ಡ ವಿಷಯ. ನೋಡಿ, ಇಲ್ಲಿ ಕೂಡ ಅದನ್ನೇ ಹೇಳುವಂತ, ಏಕೆಂದ್ರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಕೃಷ್ಣನನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ನಮ್ಮ ಅಹಂ ಎಲ್ಲ ಕಡಿಮೆ ಆದ್ರೆ ಮತ್ತೆ ನಮಗೆ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ಆಗುದಿಲ್ಲ. ಎಸ್, ಓಕೆ, ಸಾರಿ. ಈಗ ಇದ್ರ ಬಗ್ಗೆ ಹೇಳ್ತೇನೆ ನೋಡಿ. ಇದು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು. ಚೈತನ್ಯ ಮಹಾಪ್ರಭು ಕೃಷ್ಣ, ನಿತ್ಯಾನಂದ ಪ್ರಭು ಬಲರಾಮ್. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಹೇಳ್ತಾರೆ, ನೀನು ಬೆಂಗಾಲದಲ್ಲಿ ಪ್ರಚಾರ ಮಾಡು, ಯಾಕಂದ್ರೆ ನಿತ್ಯಾನಂದ ಪ್ರಭು ಗೃಹಸ್ಥ ಆಗಿದ್ರು. ಚೈತನ್ಯ ಮಹಾಪ್ರಭು ಕೂಡ ಗೃಹಸ್ಥ, ಆದ್ರೆ ಅವ್ರು ಸನ್ಯಾಸ ತಗೊಳ್ತಾರೆ. ಇಲ್ಲಿ ಎಂತ ಆಗ್ತದೆ ಅಂದ್ರೆ, ನಿತ್ಯಾನಂದ ಪ್ರಭು ಅಲ್ಲಿ ಬೆಂಗಾಲದಲ್ಲಿ ಜಗಾಯ್ ಮತ್ತೆ ಮದಾಯ್, ಆಕ್ಚುಲಿ ಅವರು ಒಬ್ಬ ಜಗದಾನಂದ ಪಂಡಿತ್, ಇನ್ನೊಬ್ಬ ಮಾಧವಾನಂದ ಪಂಡಿತ್. ಆದ್ರೆ ಹುಟ್ಟಿನಲ್ಲಿ ಬ್ರಾಹ್ಮಣ, ಆದ್ರೆ ಸಂಸ್ಕಾರದಲ್ಲಿ ಬ್ರಾಹ್ಮಣ ಅಲ್ಲ. ಈಗ ಹೆಚ್ಚಿನವರು, ನಾನು ಬ್ರಾಹ್ಮಣ, ಹುಟ್ಟಿನಿಂದಲ್ಲ, ನಮ್ಮ ಸಂಸ್ಕಾರದಿಂದ ಬರುವಂಥದ್ದು. ಹಾಗೆ ಇಬ್ಬರು ಕೂಡ ಬ್ರಾಹ್ಮಣ ಆಗಿದ್ರು ಕೂಡ ಆ ಊರಲ್ಲಿ ಕೆಟ್ಟವರು, ಎಂತಂದ್ರೆ ಎಲ್ಲ
ಬೇಡದು ಕುಡಿಯುವಂಥದ್ದು, ಬೇಡದೆಲ್ಲ ಮಾಡ್ತಿದ್ರು. ನಿತ್ಯಾನಂದ ಎಂತ ಯೋಚನೆ ಮಾಡಿದ್ರು, ಇವರನ್ನು ನಾನು ಭಕ್ತರು ಮಾಡಬೇಕು, ಪ್ರಚಾರ ಇವರಿಂದ ಸ್ಟಾರ್ಟ್ ಮಾಡೋ. ಅದ್ರಲ್ಲಿ ಎಂತ ಆಯ್ತು ಅಂದ್ರೆ, ಈ ಜಗಾಯ್ ಅವರಿಗೆ ಮಡಿಕೆಯಿಂದ ಇಲ್ಲಿಗೆ ತಲೆಗೆ ಹೊಡೆದು ರಕ್ತ ಬಂತು. ಇಮಿಡಿಯೇಟ್ ಚೈತನ್ಯ ಅಲ್ಲಿಗೆ ಬಂದು ಅವ್ರು ಬಂದು ಅವರ ಸುದರ್ಶನ ತೆಗಿಲಿಕ್ಕೆ ಹೋಗ್ತಾರೆ. ಆಗ ನಿತ್ಯಾನಂದ ಹೇಳುವಂಥದ್ದು, ನೀವು ಸುದರ್ಶನ ತೆಗಿಬೇಡಿ, ನೀವು ಈ ಅವತಾರದಲ್ಲಿ ಭಕ್ತರಾಗಿ ಬಂದಿದ್ದೀರಿ, ನೀವು ಆಶ್ರಮವನ್ನು ತೆಗಿಲಿಕ್ಕಿಲ್ಲ. ನಿತ್ಯಾನಂದ ಹೇಳ್ತಾರೆ, ಕಲಿಯುಗದಲ್ಲಿ ಎಲ್ಲರೂ ಜನ ಸತ್ತಿದ್ದಾರೆ ಅಂತ ಯಾರಿಗೆ ಕೃಷ್ಣ ಪ್ರಜ್ಞೆ ಎಲ್ಲ ಅವ್ರು ಸತ್ತಾಗೆ. ನಿತ್ಯಾನಂದ ಹೇಳುವಂಥದ್ದು, ಆಲ್ರೆಡಿ ಅವರು ಸತ್ತಿದ್ದಾರೆ, ಮತ್ತೆ ನೀವು ಯಾಕೆ ಅವರನ್ನು ಕೊಲ್ಲುವಂಥದ್ದು, ನೀವು ಅವರಿಗೆ ಅದು ಮಾಡಬೇಡಿ. ಲಾಸ್ಟ್ ಚೈತನ್ಯ ಹೇಳ್ತಾರೆ, ಓಕೆ, ಒಂದು ಕಂಡೀಷನ್, ಅವರಿನ್ನು ಈ ರೀತಿ ತಪ್ಪು ಮಾಡಬಾರ್ದು. ಆಗ ಇಬ್ಬರು ಕೂಡ ಅಡ್ಡ ಬೀಳ್ತಾರೆ, ಚೈತನ್ಯ ಅಡ್ಡ ಬೀಳ್ತಾರೆ. ಹಾಗಾಗಿ ಮತ್ತೆ ಚೈತನ್ಯ ಹೇಳಿದಾಗೆ ಅವ್ರು ಮಾಡ್ತಾರೆ. ಎಂತ ಹೇಳುವಂತ ಚೈತನ್ಯ ನೀವು ಇಬ್ಬರು ಕೂಡ ಆ ಘಾಟಲ್ಲಿ ಹೋಗಿ, ಈಗ ನಾವು ನಾಡಿದ್ದು ಮಾಯಾಪುರಿಗೆ ಹೋಗ್ತೇವೆ, ಹತ್ರ ಅಲ್ಲಿ ಘಾಟ್ ಉಂಟು, ಆ ಘಾಟಲ್ಲಿ ಭಕ್ತರು ಬರುವಾಗ ನೀವು ಕ್ಲೀನ್ ಮಾಡಬೇಕು, ಮತ್ತೆ ಅವರಿಗೆ ಅಡ್ಡ ಬೀಳ್ಬೇಕು. ಇದನ್ನು ಮಾಡ್ತಾ ಇದ್ರು ನೋಡಿ, ಎಂಥವರು ಚೇಂಜ್ ಆದರು. ಹಾಗಾಗಿ ಕೃಷ್ಣ ಪ್ರಜ್ಞೆಯಿಂದ ಎಲ್ಲರೂ ಚೇಂಜ್ ಆಗ್ತಾರೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಸತ್ಯೋ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಯಾನಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ ಅವನು ಶೀಘ್ರವಾಗಿ ಧರ್ಮಾತ್ಮನಾಗ್ತಾನೆ. ಅಂತವ ಯಾರು, ಅವು ಕೆಟ್ಟದಾಗಿದ್ರು ಕೂಡ ಕೃಷ್ಣ ಭಕ್ತಿ ತಗೊಂಡ ಮೇಲೆ ಅವ ಧರ್ಮಾತ್ಮನಾಗ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದು ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸಿ. ಈಗ ಇಲ್ಲಿ ನೋಡಿ, ಇದು ನರಸಿಂಹ ಹಿರಣ್ಯಕಶಿಪನ ಕೊಂದ ಮೇಲೆ, ಇದು ಪ್ರಹ್ಲಾದ, ಇದು ಎಲ್ಲ ದೇವತೆಗಳು. ಈಗ ಹಿರಣ್ಯಕಶಿಪನ ಕೊಂದ ಮೇಲೆ ನರಸಿಂಹ ತುಂಬಾ ಒಂದು ಉಗ್ರ ರೂಪದಲ್ಲಿದ್ರು, ಗರ್ಜನೆ ಮಾಡ್ತಾ ಇದ್ರು ಈ ರೀತಿ. ಹಾಗಾಗಿ ಈ ಗರ್ಜನೆಯಿಂದ ಎಲ್ಲರೂ ಪ್ಯಾನಿಕ್ ಆದರು, ಯಾರು ಹೋಗ್ಲಿಕ್ಕೆ ರೆಡಿ ಇಲ್ಲ. ಲಾಸ್ಟಿಗೆ ಬ್ರಹ್ಮ ಸಣ್ಣ ಹುಡುಗ ಪ್ರಹ್ಲಾದನ ಕಳಿಸುವಂಥದ್ದು. ನೋಡಿ, 5 ವರ್ಷ ಮಗು, ಅಭಯ, ಭಯ ಇಲ್ಲ. ಈಗ ನಮಗೆ ಸಾವಿನ ಭಯ ಉಂಟು, ನಾವು ಸಿದ್ಧರಿಲ್ಲ ಈಗ ಸಾಯ್ಲಿಕ್ಕೆ, ಯಾಕೆ ನಾವು ಅಭಯ ಸ್ಟೇಜಲ್ಲಿ ಇಲ್ಲ, ನಾವು ಭಯ ಸ್ಟೇಜಲ್ಲಿ ಇದ್ದೇವೆ. ಹಾಗಾಗಿ 5 ವರ್ಷದ ಬಾಲಕ ಹೋಗ್ತಾನೆ. ಹೋಗುವಾಗ ನರಸಿಂಹನಿಗೆ ಖುಷಿ ಆಗ್ತದೆ, ನರಸಿಂಹ ರಕ್ತದ ಕೈಯಿಂದ ಆಶೀರ್ವಾದ ಮಾಡ್ತಾನೆ. ಪ್ರಭುಪಾದ ಹೇಳ್ತಾರೆ, ಸೇಮ್ ಆಶೀರ್ವಾದ ನಿಮ್ಗೆ ಕೂಡ ಸಿಗ್ತದೆ ನೀವು ಶರಣಾಗತಿ ಆದ್ರೆ. ಲಾಸ್ಟಿಗೆ ನರಸಿಂಹ ಹೇಳ್ತಾನೆ, ಪ್ರಹ್ಲಾದ, ನಿನ್ನ ಅನನ್ಯ ಭಕ್ತಿಯಿಂದ ನನಗೆ ತುಂಬಾ ಖುಷಿ ಆಗಿದೆ, ನಿಂಗೆ ಎಂತ ಬೇಕು ಕೇಳು. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು, ನಾನು ನಿಮ್ಮೊಟ್ಟಿಗೆ ಬಿಸ್ನೆಸ್ ಮಾಡೋದಲ್ಲ. ಈಗ ನಾವಾದ್ರೆ ನನ್ನ ಮಗನಿಗೆ ಅದು ಕೊಡು, ಮಗಳಿಗೆ ಇದು ಕೊಡು, ಗಂಡನಿಗೆ ಇದು ಕೊಡು ಕೇಳ್ತಿದ್ದೆ. ಪ್ರಹ್ಲಾದ್ ಮಹಾರಾಜ್ ಅಂತ ಹೇಳುವಂಥದ್ದು, ನಾನು ನಿಮ್ಮೊಟ್ಟಿಗೆ ಬಿಸ್ನೆಸ್ ಮಾಡೋದಲ್ಲ. ಜೀವಿಯರ ಸ್ವರೂಪ ನಿತ್ಯ ಕೃಷ್ಣದಾಸ್. ಜೀವಿಯ ಸ್ವರೂಪ ಅಂತಂದ್ರೆ ನಾವು ಕೃಷ್ಣನ ನಿತ್ಯ ಸೇವಕರು, ಹಾಗೆ ನಿಮ್ಮ ಸೇವೆ ಮಾಡೋದು ನನ್ನ ಕರ್ತವ್ಯ. ಹಾಗೆ ನೀವು ಈ ರೀತಿ ನನಗೆ ಅದು ಕೂಡ ಎಂತಂದ್ರೆ, ನಾನು ಫಸ್ಟ್ ಆಫ್ ಆಲ್ ನಾನು ರಾಜಕೀಯ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ಆಸುರಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ. ಈ ರೀತಿ ನಾನು ಟೆಂಪ್ಟ್ ಮಾಡಿ ನನ್ನ ತಮ್ಮ ಕೂಡ ತಳ್ತೀರ ನೀವು, ಬೇಡ, ಈ ರೀತಿ ನೀವು ಹೇಳ್ಬೇಡಿ ಅಂತ ಹೇಳ್ತಾರೆ. ನರಸಿಂಹದೇವರು ತುಂಬಾ ಖುಷಿ ಆಗ್ತದೆ. ನರಸಿಂಹದೇವರು ಹೇಳ್ತಾರೆ, ಪ್ರಹ್ಲಾದ, ನಿನ್ನ ಇದರಿಂದ ನೀನು ನನ್ನ ಹೃದಯವನ್ನು ಗೆದ್ದಿದ್ಯಾ ನಿನ್ನ ಈ ಮಾತಿನಿಂದ, ಹಾಗಾಗಿ ನಿನ್ಗೆ ಎಂತ ಬೇಕು ಕೇಳು. ಮತ್ತೆ ತುಂಬಾ ಫೋರ್ಸ್ ಮಾಡಿದ್ದಕ್ಕೆ ಪ್ರಹ್ಲಾದ ಹೇಳ್ತಾರೆ, ಓಕೆ, ನೀವು ಇಷ್ಟು ಫೋರ್ಸ್ ಮಾಡ್ತೀರಿ, ನಾನು ಕೇಳ್ತೇನೆ. ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ತಂದೆಯನ್ನು ಕ್ಷಮಿಸಿ. ನರಸಿಂಹದೇವರು ಹೇಳ್ತಾರೆ, ನಿನ್ನ ಒಂದು ತಂದೆ ಅಂತ, ನಿನ್ನ 21 ಜನರೇಷನ್ ಅನ್ನು ತಂದೆ ಈ ರೀತಿ ಎಲ್ಲ ನಾನು ಕ್ಷಮಿಸಿದೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಾವೀಗ ಭಕ್ತರಾದ್ರೆ ಅದು ಗ್ರೇಟೆಸ್ಟ್ ಗಿಫ್ಟ್ ಅಂತೆ ನಮ್ಮ ಪೇರೆಂಟ್ಸ್ಗೆ, ಗ್ರೇಟೆಸ್ಟ್ ಗಿಫ್ಟ್. ಮಾಮಿ ಭಾರತ ವ್ಯಪಾಶ್ರಿತ್ಯ ಯೇ ಅಪಿ ಸೂಯ ಪಾಪಯೋನಯ ಶ್ರೀಯೋ ವೈಶ್ಯಸ್ತಥಾ ಶೂದ್ರಾಸ್ತಿ ಅಪಿ ಯಾಂತಿ ಪರಾಂ ಗತಿ. ಪಾರ್ಥ ನನ್ನಲ್ಲಿ ಆಶ್ರಯ ಪಡೆಯುವರು, ಕೀಳು ಜನ್ಮದವರಾದ್ರು ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿ ಪಡೆಯಬಲ್ಲ. ಹೇಗಂದ್ರೆ ನೋಡಿ, ಹಿಂದಿನ ಕಾಲದಲ್ಲಿ ಈ ವೇದ ಉಪನಿಷದೆಲ್ಲ ಇವರಿಗೆ ಓದ್ಲಿಕ್ಕೆ ಇರಲಿಲ್ಲ. ಯಾರಿಗೆಲ್ಲ? ಕೀಳು ಜನ್ಮದವರಿಗೆ, ಸ್ತ್ರೀಯರಿಗೆ, ವೈಶ್ಯರಿಗೆ ಮತ್ತು ಶೂದ್ರರಿಗೆ. ಆದ್ರೆ ಕೃಷ್ಣ ಪ್ರಜ್ಞೆ ಆಗಿಲ್ಲ. ಕೃಷ್ಣ ಅಂತ ಹೇಳುವಂಥದ್ದು, ಯಾರು ಈ ಜಪದ ಮಾಡ್ತಾರೆ ಮತ್ತೆ ಈ ಓದ್ತಾರೆ ಭಗವದ್ಗೀತಾ, ಎಲ್ಲರೂ ಕೂಡ ಪರಮಗತಿಯನ್ನು ಪಡಿತಾರೆ. ಅಂದ್ರೆ ಕೃಷ್ಣನ ಎಬೋಡಿಗೆ ಹೋಗ್ಬೋದು. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ಯುಕ್ತೈವಂ ಆತ್ಮಾನಾಂ ಮತ್ಪರಾಯಣ. ಸದಾ ನನ್ನ ಚಿಂತಿಸುವಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿ ಬರುವೆ. ಕೃಷ್ಣ ಹೇಳುವುದು 4 ವಿಷಯ. ಕೇಳುವುದಲ್ಲ
ನನ್ನನ್ನು ಚಿಂತಿಸು. ಮನ್ಮನ, ನನ್ನನ್ನು ಚಿಂತಿಸು. ಮದ್ಭಕ್ತ, ನನ್ನ ಭಕ್ತನಾಗು. ಮಧ್ಯಾಜಿ, ನನಗೆ ಪೂಜೆ ಮಾಡು. ಮಾಮ ನಮಸ್ಕಾರ, ನನಗೆ ನಮಸ್ಕಾರ ಮಾಡು. ಈ ನಾಲ್ಕನ್ನು ನಾವು ಕೃಷ್ಣನಿಗೆ ಮಾಡಬೇಕು. ಇದು ಮಾಡಿದ್ರೆ ಎಂತ ಆಗ್ತದೆ? ಆಗ ನನ್ನಲ್ಲಿ ಸಂಪೂರ್ಣ ಮಗ್ನನಾಗ, ಆಗ ನಾವು ಟೋಟಲಿ ಕೃಷ್ಣನಲ್ಲಿ ನಮ್ಮ ಸ್ಮರಣೆ ಇರ್ತದೆ. ನಿಶ್ಚಯವಾಗಿ ನೀನು ನನ್ನಲ್ಲಿ ಬರುವೆ, ಮತ್ತೆ ನಮಗೆ ಕೃಷ್ಣ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಎಸ್ ಅಧ್ಯಾಯ ಸಾರಾಂಶ: ಭಗವತ್ ಐಶ್ವರ್ಯ ಜ್ಞಾನ ರಾಜವಿದ್ಯಾ ರಾಜಗುಹ್ಯಂ ಕೃಷ್ಣನ ಸಮೀಪ ಮಾರ್ಗಗಳು ಸತತಂ ಕೀರ್ತಯಂತ ಮಾಂ ವಿಶೇಷ ಭಕ್ತಿಯ ಮಾಧುರ್ಯ ಮನ್ಮನ ಭವ ಮದ್ಭಕ್ತೋ. ಎಸ್ ಕೃಷ್ಣ ಚೈತನ್ಯ. ಓಕೆ, ಯಾವ್ದು ಪ್ರಶ್ನೆದಲ್ಲಿ ನೋಡಿ, ಒಂದೆರಡು ಪ್ರಶ್ನೆ ಕೇಳ್ತೇನೆ ಫಾಸ್ಟ್, ನನಗೆ ಹೋಗ DT ಸೇವೆ ಉಂಟು. ಎಸ್ ದಯವಿಟ್ಟು ಯಾವ್ದು ಪ್ರಶ್ನೆದಲ್ಲಿ ಕೇಳಿ